ಕಳೆದ ವರ್ಷ ಇದೇ ಶಾಲೆಯ ಬಗ್ಗೆ ನಮ್ಮ ಸುದ್ದಿ ಚಾನೆಲ್ನಲ್ಲಿ ಒಂದು ವರದಿಯನ್ನು ಮಾಡಿದ್ದೆವು. ನಿಮ್ಮ ಒಂದು ವಿಡಿಯೋ ನಾನು ನೋಡಿದ್ದೇನೆ ಯೂಟ್ಯೂಬಲ್ಲಿ. ಹಾಗೆ ಇಲ್ಲಿಗೆ ಬಂದು ನೋಡುವಾಗ ಈ ಶಾಲೆಯಲ್ಲಿ ಸುಮಾರು 11 ಮಕ್ಕಳು ಕಲಿತಾ ಇದ್ದರು. ಅವರಲ್ಲಿ ಮೊದಲೇ ಒಂದು ಪ್ಲ್ಯಾನ್ ಇತ್ತು, UKG ಪ್ರಾರಂಭ ಮಾಡ್ಬೋದು ಅಂತೇಳಿ. ಒಂದು ಅಳಿಲ ಸೇವೆ ಅಂತೇಳಿ ಈ ಶಾಲೆಗೆ ನಾನು 2 ಡೆಸ್ಕ್ಟಾಪ್ ಕಂಪ್ಯೂಟರ್ ಮತ್ತು ಒಬ್ಬರು ಟೀಚರ್ ಆ ವರ್ಷ ಪೂರ್ತಿ ಕೊಡ್ತೇನೆ ಅಂತೇಳಿ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೇನೆ. ತಾವು ಕಲಿತಂತಹ ಶಾಲೆ, ತಾವು ಪಾಠ ಮಾಡಿದಂತಹ ಶಾಲೆ. ಈಗ ಈ ಪರಿಸರದ ಎಲ್ಲ ಶಾಲೆಗಳು ನನಗೆ ನಮ್ಮ ಶಾಲೆಗಳ ಹಾಗೆ ಪ್ರತಿ ಊರಿನ ಒಂದು ಮಗು 7 ಅಥವಾ 8ನೇ ತರಗತಿಯವರೆಗೆ ಅವರ ಪರಿಸರದ ಶಾಲೆಯಲ್ಲಿ ಕಲಿಬೇಕು ಅಂತ ಹೇಳೋದು. ಶಾಲೆ ಮುಚ್ಚಬಾರದು. ಇನ್ನು ಮುಂದಿನ ವರ್ಷ ಶತಮಾನವನ್ನು ಕಾಣ್ತಾ ಇರುವಂಥ ಶಾಲೆ. ಒಂದು ಕಡಿಮೆ ಒಂದು 25 ಮಕ್ಕಳನ್ನು ಮಾಡಬೇಕಂತ ಹೇಳ್ಕೊಂಡು ಊರಿಗೆ ಹೋದೆವು. ನಮಗೆ ಒಂದು 7-8 ಲಕ್ಷ ವರ್ಷಕ್ಕೆ ಖರ್ಚಿಗೆ ಬೇಕಾಗ್ಬೋದು. ಒಂದು ಗ್ರೌಂಡಿನ ವ್ಯವಸ್ಥೆ ಆಗಬೇಕು. ಹಳೆ ಕಟ್ಟಡ ಉಂಟು, ಅದನ್ನು ತೆಗಿಬೇಕು. ಹಾಗೆ ಮೇಲೆ ಅದನ್ನು ಕೊಟ್ಟರೆ ನಾವೊಂದು ಸ್ವಚ್ಛಿತವಾದ ಕಟ್ಟಡ ಮಾಡ್ಬೋದು. 100 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಈ ಶಾಲೆಯನ್ನು ಆರಂಭಿಸಿರ್ಬೋದು? ಈ ಶಾಲೆ ಇಲ್ಲಿ ಪ್ರಾರಂಭದಲ್ಲಪ್ಪ. ಮೊದಲಾದ್ದು ಕೊಮ್ಮೆಮಾರ ಅಂತ ಇರುವಂಥ ಆ ಹೊಸ ಕಟ್ಟಡ, ಅದು ಅವರ ಕಾಲದಲ್ಲಿ ಕಟ್ಟಿ ಒಳ್ಳೆ ಹೆಸರಿತ್ತು. ಬೆಟ್ಟಂಬಡಿ ಶಾಲೆ ಅಂದರೆ ಶಾಲೆ ಉಳಿಬೇಕು. ನಮಗೆ UKG ಆರಂಭ ಆಗಬೇಕು ಅಂತ ಇದ್ರೆ ಯಾವ ರೀತಿಯಾಗಿ ಸಂಘಟನೆ ಆಯಿತು ಎನ್ನುವಂಥದ್ದು? ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದವರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ವಕೀಲರಿದ್ದಾರೆ. ಎಲ್ಲರೂ ಕೂಡ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಕಲಿತಂಥ ಅಧ್ಯಾಪಕರು ಕೂಡ ಚೆನ್ನಾಗಿ ನಡೆಸ್ತಾ ಬರ್ತಿದ್ದಾರೆ. ತಾನು ಪಾಠ ಮಾಡುತ್ತಾ ಇರುವಂತಹ ಶಾಲೆಯನ್ನು ಹೇಗಾದರೂ ಮಾಡಿ ಈ ಸಮಾಜದಲ್ಲಿ ಉಳಿಸಿಕೊಳ್ಳಬೇಕೆನ್ನುವಂತಹ ವಿಶೇಷ ಒಂದು ಆಸಕ್ತಿಯಿಂದ ಕಾಳಜಿಯಿಂದ ಇರುವವರು ಈ ಶಾಲೆಯ ಪ್ರಭಾರ ಮುಖ್ಯ ಗುರುಗಳಾಗಿರುವಂತಹ ಶ್ರೀಮತಿ ಮಮತಾರವರು. ಕಳೆದ ಸಲ 11 ಮಕ್ಕಳಿದ್ರು ಸರ್. 4 ಮಕ್ಕಳು 7th ಪಾಸ್ ಆಗಿ ಹೋದ್ರು. 7 ಮಕ್ಕಳು ಅಂತ ಹೇಳುವಾಗ ಯಾರು ಕೂಡ ಸೇರಿಸಲಿಕ್ಕೆ ಮುಂದೆ ಬರಲಿಲ್ಲ. ಒಂದು ಸಭೆ ಮಾಡಿದೆವು ನಾವು, ಏನ್ ಮಾಡೋದು, ಇಲ್ಲದಿದ್ರೆ ಶಾಲೆ ಮುಚ್ಚುತ್ತದೆ. ನನ್ನ ಮಕ್ಕಳನ್ನು ತೆಗೆಯುವಾಗ ನನ್ನೊಟ್ಟಿಗೆ ಬರುವ ಮಕ್ಕಳು ಅವರು ತೆಗಿತಾರೆ. ಪೋಷಕರೆಲ್ಲರ ಬೇಡಿಕೆ LKG ಇಂಗ್ಲಿಷ್ ಮೀಡಿಯಂ, ಖಾಸಗಿ ಶಾಲೆಗಳ ಹಾವಳಿ, ಆಮೇಲೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಕೂಡ ಪ್ರಾರಂಭವಾಗಿದೆ. ಅದರ ಒಂದು ಎಫೆಕ್ಟ್ ನಮಗೆ ಕೂಡ ಬಂತು. 1ರಿಂದ 8, 7ನೇ ಕ್ಲಾಸ್ 18 ಮಕ್ಕಳ ಸೇರ್ಪಡೆ ಆಯಿತು. LKG UKGಗೆ 15 ಮಕ್ಕಳ ಸೇರ್ಪಡೆ ಆಯಿತು. ನಮ್ಮ ಇಲ್ಲಿಯ ಈಗಿನ ಮಕ್ಕಳಿಗೆ 1 to 7th ಬೇಸಿಕ್ಗೆ ಏನು ಕೊರತೆ ಆಗಲಿಲ್ಲ. ನಮ್ಮಲ್ಲಿಂದ ಹೋದ ಮಕ್ಕಳೇ ಹೆಚ್ಚಾಗಿ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಬಹುಶಃ LKG UKG ನಂತರ ನೆಕ್ಸ್ಟ್ ಇಯರ್ಗೆ 1ನೇ ಕ್ಲಾಸಿಗೆ ಅಲ್ಲಿ ಒಂದಷ್ಟು ಪಾಠಗಳು ಜಾಸ್ತಿ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಹೇಗೆ ಇದನ್ನು ಮಾಡ್ಬೋದು? ಇಲಾಖೆ ನಮ್ಮ ಜೊತೆಗಿದೆ. ಇಲ್ಲಿ ಹಿರಿಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಮುತುವರ್ಜಿ ವಹಿಸಿ ಅವರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರಗಳನ್ನು ಅಥವಾ ಯಾವುದೇ ರೀತಿಯ ಫುಡ್ಗಳನ್ನು ಕೊಡುವಂಥದ್ದು. LKG UKGಗೆ ದಾಖಲಾತಿ ಆಗ್ತದೆ. ಇದು ಇಲಾಖೆಯ ಕಡೆಗೆ ಹೋಗುವುದಿಲ್ವಾ? ದಾಖಲಾತಿ ಮಾಡುವಂಥ ವ್ಯವಸ್ಥೆ ಇದ್ದೇ ಇರ್ತದೆ. ಎಷ್ಟೋ ವರ್ಷಗಳ ಶೈಕ್ಷಣಿಕ ಅನುಭವವನ್ನು ಮತ್ತು ಇತಿಹಾಸವನ್ನು ಹೊಂದಿರುವಂತಹ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಿ ಅದನ್ನು ಮುಂದಕ್ಕೆ ಬೆಳೆಸಬೇಕು ಅಂತ ಇದ್ದರೆ ಆ ಭಾಗದ ಸ್ಥಳೀಯರಿಗೆ ಒಂದಷ್ಟು ಸಮಸ್ಯೆ ಸಂಕಷ್ಟಗಳು. ಹಾಗಾಗಿ ಇವತ್ತು ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಒಂದು ಪರಿಸ್ಥಿತಿಗೆ ಬರ್ತಾ ಇದೆ ಅನ್ನುವಂಥದ್ದು. ಒಂದು ಕಡೆಗೆ ಮಾಧ್ಯಮದ ಸಮಸ್ಯೆ, ಆಂಗ್ಲ ಮಾಧ್ಯಮದ ಸಮಸ್ಯೆ. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮವೇ ಇದೆ. ಹಾಗಾಗಿ ಆಂಗ್ಲ ಮಾಧ್ಯಮವಿಲ್ಲದೆ ಮಕ್ಕಳನ್ನು ನಾವು ಶಾಲೆಗೆ ಸೇರಿಸಲಿಕ್ಕೆ ಆಗಲ್ಲ ಎನ್ನುವಂಥದ್ದು ಪೋಷಕರ ಕಡೆಯಿಂದ ನಮಗೆ ಬರುವಂಥ ಅಭಿಪ್ರಾಯವಾದರೆ, ಇನ್ನೊಂದೊಂದಷ್ಟು ಸರ್ಕಾರದ ಕಡೆಯಿಂದಲೂ ಕೂಡ ಸರ್ಕಾರಿ ಶಾಲೆ ಅಥವಾ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಅಲ್ಲಿ ಶಿಕ್ಷಕರನ್ನು ಸಾಕಷ್ಟು ನೇಮಕ ಮಾಡಲಿಕ್ಕಿಲ್ಲ, ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕಿಲ್ಲ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಒಂದಷ್ಟು ವಿದ್ಯಾಭಿಮಾನಿಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲಿಕ್ಕೆ ಹಿಂಜರಿಯುವಂಥದ್ದು ಎನ್ನುವಂಥ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಹೋಗುವಂಥದ್ದು. ಆದರೆ ಮುಚ್ಚುವಂತಹ ಹಂತಕ್ಕೆ ಹೋಗುವಂತಹ ಒಂದು ಸರ್ಕಾರಿ ಶಾಲೆಯನ್ನು ಮತ್ತೆ ಅದು ಯಾವುದಾದರೂ ಕಾರಣವನ್ನು ಇಟ್ಟುಕೊಂಡು ದಾರಿಯನ್ನು ಕಂಡುಕೊಂಡು ಮುಖಾಂತರವಾಗಿ ಅದು ಕೂಡ ಶತಮಾನದ ಹೊಸ್ತಿಲಲ್ಲಿರುವಂಥ 100 ವರ್ಷಗಳ ಒಂದು ಇತಿಹಾಸ ಹೊಂದಿರುವಂತಹ ಶಾಲೆಯನ್ನು ಮತ್ತೆ ಅದನ್ನು ಮುಂದುವರಿಸಬೇಕೆನ್ನುವಂಥದ್ದು ಒಂದು ಪ್ರಯತ್ನದಲ್ಲಿ ಹೋಗ್ತಾ ಇರುವಂಥದ್ದು ಈ ಭಾಗದ ಸ್ಥಳೀಯರು, ಈ ಭಾಗದ ವಿದ್ಯಾಭಿಮಾನಿಗಳು, ಪೋಷಕರು. ಬನ್ನಿ ವೀಕ್ಷಕರೇ, ನಾವು ಇರುವಂಥದ್ದು ಬೆಟ್ಟಂಪಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿಯಲ್ಲಿ. ಈ ಶಾಲೆಯ ಬಗ್ಗೆ ಕಳೆದ ವರ್ಷವೂ ಕೂಡ ನಾವು ಒಂದು ವರದಿಯನ್ನು ಕೂಡ ಪ್ರಕಟಿಸಿದ್ದೆವು. ಇದರಲ್ಲಿ ಆ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿ ಇದೆ ಅಂತ. ಬಹುಶಃ ಇವತ್ತು ಈ ಶಾಲೆಯಲ್ಲಿ LKG ಮತ್ತು UKG ತರಗತಿಗಳನ್ನು ಆರಂಭಿಸುವುದರ ಮುಖಾಂತರವಾಗಿ ಈ ಶಾಲೆಯನ್ನು ಒಂದಷ್ಟು ಬೆಳೆಸಬೇಕು, ಉಳಿಸಿಕೊಳ್ಳಬೇಕು ಎನ್ನುವಂಥದ್ದು ವಿದ್ಯಾಭಿಮಾನಿಗಳ ಆಶಯವಾಗಿದೆ. ಹಾಗಾಗಿ ಇವತ್ತಿನ ದಿನ LKG UKG ತರಗತಿಗಳು ಆರಂಭ ಆಗಿದೆ. ಈಗ 11 ಸಂಖ್ಯೆಯಲ್ಲಿದ್ದಂತಹ ಮಕ್ಕಳ ಸಂಖ್ಯೆ ಇವತ್ತು 32ಕ್ಕೆ ಏರಿಕೆಯಾಗಿದೆ. ಈ ಶಾಲೆ ಮತ್ತೆ ಬೆಳೆಯುತ್ತದೆ ಎನ್ನುವಂಥದ್ದು. ಹಾಗಾದರೆ ಯಾವ ರೀತಿಯಾಗಿ ಈ ಶಾಲೆ ಇದೆ ಮತ್ತು ವಿದ್ಯಾಭಿಮಾನಿಗಳು ಏನು ಹೇಳ್ತಾರೆ, ಶಿಕ್ಷಕರು ಏನು ಹೇಳ್ತಾರೆ, ಬನ್ನಿ ನೋಡಿಕೊಂಡು ಬರೋಣ.
ಕಳೆದ ವರ್ಷ ಇದೇ ಶಾಲೆಯ ಬಗ್ಗೆ ನಮ್ಮ ಸುದ್ದಿ ಚಾನೆಲ್ನಲ್ಲಿ ಒಂದು ವರದಿಯನ್ನು ಮಾಡಿದ್ದೆವು. ಈ ಶಾಲೆ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ, ಒಂದು ಕಡೆ ಶಾಲೆಗೆ ಮಕ್ಕಳ ದಾಖಲಾತಿ ಸಂಖ್ಯೆ ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಹೀಗಾದರೆ ಸರ್ಕಾರಿ ಶಾಲೆಯನ್ನು ಯಾವ ರೀತಿಯಾಗಿ ಉಳಿಸಿಕೊಳ್ಳುವುದು ಮತ್ತು ಇದ್ದಂತಹ ಬೆರಳೆಣಿಕೆಯ ಮಕ್ಕಳಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲಿ ಇದೆ ಎನ್ನುವುದರ ಬಗ್ಗೆ ನಾವು ಈ ಶಾಲೆಯ ಒಂದು ವಿಡಿಯೋ ವರದಿಯನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಪ್ರಕಟಗೊಂಡಿದ್ದೆವು. ಆ ವಿಡಿಯೋ ವರದಿಯನ್ನು ನೋಡಿರುವಂತಹ ಓರ್ವ ಕೊಡುಗೈ ದಾನಿ ಅಂತಲೂ ಹೇಳ್ಬೋದು, ಸಮಾಜಕ್ಕೆ ಸೇವಕರು ಅಂತ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಓರ್ವ ಮುಖ್ಯೋಪಾಧ್ಯಾಯರಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಮುಕ್ರಂಪಾಡಿಯ ನಿವಾಸಿ ಶಿವಕುಮಾರ್ ಎನ್ನುವವರು ಈ ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಂಡು ಈ ಶಾಲೆಗೆ ಅಭಿವೃದ್ಧಿ ಮಾಡುವುದು ಇದ್ದರೆ ನನ್ನಿಂದಾದಂತಹ ಒಂದು ಸಹಾಯವನ್ನು ಕೂಡ ಮಾಡ್ತೇನೆ ಎನ್ನುವುದಾಗಿ ಮುಂದೆ ಬಂದಿರುವವರು. ಬಹುಶಃ ಅವರು ನಮ್ಮ ಜೊತೆಗೆ ಇವತ್ತು ಇದ್ದಾರೆ. ಶಿವಕುಮಾರ್ ಅವರು, ಇವರು ಬೇಂಗಪದವು ಎನ್ನುವಂತಹ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಇದ್ದಾರೆ. ಈ ಶಾಲೆಗೆ ಮತ್ತು ಯಾವ ರೀತಿಯಾಗಿ ಅವರಿಗೆ ಸಂಪರ್ಕ ಆಯಿತು ಅನ್ನೋದ್ರ ಬಗ್ಗೆ ಅವರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿದ್ದೀರಾ. ಈ ಶಾಲೆಗೆ ತಮಗೆ ಕೊಡುಗೆ ಕೊಡಬೇಕು ಮತ್ತು ತನ್ನಿಂದಾದಂತಹ ಒಂದು ಸಹಾಯ ಮಾಡಬೇಕು ಅಂತ ಹೇಗೆ ಮನಸ್ಸಾಯಿತು? ಸರ್, ನೀವು ಈಗಾಗಲೇ ಹೇಳಿದಾಗೆ ನಿಮ್ಮೊಂದು ವಿಡಿಯೋ ನಾನು ನೋಡಿದ್ದೇನೆ ಯೂಟ್ಯೂಬಲ್ಲಿ. ಆವಾಗ ನೀವು ಅದರಲ್ಲಿ ಹೇಳಿದಿರಾಯಿತು 15 ಮಕ್ಕಳಿರುವ ಶಾಲೆ ಸ್ವಲ್ಪ ಸಂಕಷ್ಟದಲ್ಲಿ ಉಂಟು, ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಕಾರಣ ಅಂತ ಹೇಳಿಕೊಂಡು. ಹಾಗೆ ನಾನು ದಿನಂಪ್ರತಿ ಇಲ್ಲೇ ಹೋಗುವ ಮುಕ್ರಂಪಾಡಿಂದ ಸುಮಾರು 25-30 ಕಿಲೋಮೀಟರ್ ದೂರ ನಮ್ಮ ಶಾಲೆ ಇರುವಂಥದ್ದು, ಶ್ರೀ ಗಿರಿಜಾಂಬಾನ ಅಂತ ಕಿರಿಯ ಪ್ರಾಥಮಿಕ ಶಾಲೆ ಬೇಂಗಪದ ಅಂತ ಹೇಳಿ. ಹಾಗೆ ಒಮ್ಮೆ ಇಲ್ಲಿಗೂ ಬಂದು ನೋಡುವ ಅಂತ ಅನಿಸಿತ್ತು ನನಗೆ. ಹಾಗೆ ಇಲ್ಲಿಗೆ ಬಂದು ನೋಡುವಾಗ ಈ ಶಾಲೆಯಲ್ಲಿ ಸುಮಾರು 11 ಮಕ್ಕಳು ಕಲಿತಾ ಇದ್ದರು ಈ ವರ್ಷದ ಪ್ರಾರಂಭದಲ್ಲಿ. ಹಾಗೆ ಮುಖ್ಯೋಪಾಧ್ಯಾಯರೊಟ್ಟಿಗೆ ಚರ್ಚೆ ಮಾಡಿ ಯಾವ ರೀತಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ಅವರಲ್ಲಿ ಮೊದಲೇ ಒಂದು ಪ್ಲ್ಯಾನ್ ಇತ್ತು. ನಾವು ಮಾಡಿದ ಪ್ಲ್ಯಾನ್ ಅಲ್ಲ, LKG UKG ಪ್ರಾರಂಭ ಮಾಡ್ಬೋದು ಅಂತೇಳಿ. ಹಾಗೆ ಅದಕ್ಕೆ ಏನು ಸಹಾಯ ಬೇಕು ನಮ್ಮಿಂದ ಆಗುವಂತ ನಾನು ಹೇಳಿದೆ ಅವರ ಹತ್ರ. ಹಾಗೆ ಅವರು LKG ಪ್ರಾರಂಭ ಮಾಡೋದಾದರೆ ಒಂದು ಟೀಚರ್ಗೆ ಸ್ಯಾಲರಿ ಕೊಡಬೇಕಾಗ್ತದೆ ಆ ಥರ ಹೇಳಿದರು. ಮತ್ತು ಈ ಪೇಟೆ ಮಕ್ಕಳೊಟ್ಟಿಗೆ ಅವರಿಗೊಂದು ಕಾಂಪಿಟ್ ಮಾಡಬೇಕಾದ್ರೆ ಅವರಿಗೊಂದು ಕಂಪ್ಯೂಟರ್ ಜ್ಞಾನ ಬೇಕು, ಅದಕ್ಕೆ ಕಂಪ್ಯೂಟರ್ ಕೂಡ ಇದ್ದರೆ ಒಳ್ಳೆಯದು ಅಂತ ಹೇಳಿದರು. ಹಾಗೆ ನಾನು ನನ್ನ ಪ್ರಯತ್ನದ ಫಲವಾಗಿ ಒಂದು ಅಳಿಲ ಸೇವೆ ಅಂತೇಳಿ ಈ ಶಾಲೆಗೆ ನಾನು 2 ಡೆಸ್ಕ್ಟಾಪ್ ಕಂಪ್ಯೂಟರ್ ಮತ್ತು ಒಬ್ಬರು ಟೀಚರ್ ಅವರ ಒಂದು ನಿರ್ದಿಷ್ಟ ಮೊತ್ತ ಉಂಟು ಸರ್, ಅದನ್ನು ನಾನು ಈ 2025-26 ಆ ವರ್ಷ ಪೂರ್ತಿ ಕೊಡ್ತೇನೆ ಅಂತೇಳಿ ಅವರಿಗೆ ಒಂದು ಪ್ರತಿ ತಿಂಗಳು ಭರವಸೆಯನ್ನು ಕೊಟ್ಟಿದ್ದೇನೆ ಸರ್. ಪ್ರತಿ ತಿಂಗಳು ಕೊಡುವ? ಹೌದು, ಪ್ರತಿ ತಿಂಗಳು ಕೊಡ್ತೇನೆ ಹೇಳಿದ್ದೇನೆ. ಹೇಗೆ ಈ ಥರ ಇಂದ್ರ ಈ ಶಾಲೆಗೆ ಕೊಡಬೇಕು ಅಂತ ನಮಗೆ ಬೇರೆ ಶಾಲೆಗೆ ಏನಾದರೂ ಈ ಥರ ಏನಾದರೂ ಮಾಡಿದ್ದೀರಾ? ಉಂಟು ಸರ್. ನಾನು ಆನಡ್ಕ, ಶಾಂತಿಗೋಡು ಮತ್ತು ಪ್ರಥಮವಾಗಿ ಸೂರಂಬೇಲು ಶಾಲೆ, ಪಾಣಾಜಿ ಹತ್ತಿರದ ಒಂದು ಸೂರಂಬೇಲು ಶಾಲೆ ಅಂತ ಉಂಟು, ಅಲ್ಲಿಗೆ ಸರ್. ಮತ್ತು ಇಲ್ಲಿ ಒಂದು ನಿಲ್ಪಳ್ಳಿ ಗ್ರಾಮ ಪಂಚಾಯತಲ್ಲಿ ಒಂದು ಮುಂಡೂರು ಅಂತ ಶಾಲೆ ಉಂಟು ಅಲ್ಲಿ. ಮತ್ತು ಇನ್ನೊಂದು ಶಾಲೆ ಸರ್ ಕೈಕಾರ ಮತ್ತು ಸಹಜ, ಅಲ್ಲಿ ಕೂಡ ವರ್ಷ ನಂದು ಆಗುವಂಥ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ ಸರ್. ಅಂದರೆ ಇದಕ್ಕೆ ಸಹಕಾರ ಕೊಟ್ಟು ಹೇಗಾದರೂ ಶಾಲೆಯನ್ನು ಉಳಿಸಿಕೊಳ್ಬೇಕು ಅಂತ ಅನ್ನೋದು ತಮ್ಮ ಆಶಯ ಅಂತ? ಹೌದು ಸರ್. ಕನ್ನಡ ಶಾಲೆಗಳು ಹೆಚ್ಚು ಕಡಿಮೆ ತುಂಬ ಕಷ್ಟದಲ್ಲಿರುವಂಥದ್ದು. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ಅಲ್ಲಿಗೆ ಏನಾದರೂ ಸಹಕಾರ ಕೊಡುವ ಮತ್ತು ಕನ್ನಡ ಕಲಿಯುವಂಥ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ಆ ಶಾಲೆಗಳಂತ ಹೇಳುವಂಥ ಒಂದೇ ಉದ್ದೇಶ ಇರುವಂಥದ್ದು ಈ ಶ್ರಮದ ಹಿಂದೆ. ಥ್ಯಾಂಕ್ ಯು ಸರ್. ಇನ್ನು ಈ ಸರ್ಕಾರಿ ಶಾಲೆಯನ್ನು ಉಳಿಸಿಕೊಳ್ಬೇಕಾದ್ರೆ ಇನ್ನೋರ್ವರು ಮಹನೀಯರು ಇದರ ಹಿಂದೆ ಕೈ ಜೋಡಿಸಿರುವಂಥದ್ದು. ಇದೇ ಶಾಲೆಯಲ್ಲಿ ಕಲಿತು ಇದೇ ಶಾಲೆಯಲ್ಲಿ ಪಾಠವನ್ನು ಕೂಡ ಮಾಡಿದಂತಹ, ಅನೇಕ ವರ್ಷಗಳ ಕಾಲ ಪಾಠವನ್ನು ಮಾಡಿರತಕ್ಕಂತಹ ಸಾಹಿತಿಗಳು ಆಗಿರುವಂತಹ ನಾರಾಯಣ ರೈ ಕೊಕ್ಕುವಳಿಯವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. 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 ತಾವು ಕಲಿತಂತಹ ಶಾಲೆ, ತಾವು ಪಾಠ ಮಾಡಿದಂತಹ ಶಾಲೆ, ಈ ಶಾಲೆಯನ್ನು ಮತ್ತೆ ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲೂ ನಿವೃತ್ತಿಯ ನಂತರ ತಾವು ಬಂದಿದ್ದೀರಿ. ಯಾಕೆ ಮತ್ತು ಹೇಗೆ? ಒಂದು ನಮ್ಮೂರು ಇನ್ನು ನಮ್ಮವರು ಎನ್ನುವಂಥ ಒಂದು ಭಾವನೆಯಿಂದ ನಾನು ಬೆಳ್ಕೊಂಡು ಬಂದವ. ಯಾಕೆ ನನ್ನ ಊರು ಇವತ್ತು ನಮ್ಮ ಈ ಬೆಟ್ಟಂಪಾಡಿ ಪರಿಸರ, ನನ್ನ ಮನೆ ಕುಕ್ಕೊಳ್ಳಿಗೂ ಬೆಟ್ಟಂಪಾಡಿಗೂ ಅವಿನಾಭಾವ ಸಂಬಂಧ. ಯಾಕಂದರೆ ಈ ಬಯಲಲ್ಲಿ ನಡ್ಕೊಂಡು ಬರುವವರು ನಾವು. ಆ ಬಯಲಲ್ಲಿ ಬರುವಾಗ ಆ ಏನು ಹೊಲ ಗದ್ದೆಗಳು, ಆ ಮನೆಗಳು, ಆ ಮನಸ್ಸುಗಳನ್ನು ಎಲ್ಲ ನಾವು ಕಂಡವರು. ಆಗಿನ ಹಿರಿಯರು ನಮ್ಮನ್ನು ನಡೆಸಿಕೊಂಡು ಬಂದಂಥ ರೀತಿ. ಆ ರೀತಿಯಲ್ಲಿ 1960ರಿಂದ 67ರವರೆಗೆ ಇದೇ ಶಾಲೆಯಲ್ಲಿ ನಾನು 1ನೇ ತರಗತಿ 7ನೇ ತರಗತಿಯವರೆಗೆ ಕಲಿತು, ನಂತರ ಆವಾಗ ನಮ್ಮ ನವೋದಯ ಪ್ರೌಢಶಾಲೆಗೆ ನಾನು ಅಲ್ಲಿ ಹೈಸ್ಕೂಲಿಗೆ ಕೂಡ ಹೋಗಿದ್ದೇನೆ. ಅಂದರೆ ಈ ಬೆಟ್ಟಂಪಾಡಿಯ ಒಂದು ಸಂಬಂಧ ಏನು ಅಂತ ಹೇಳಿದರೆ ಅದು ಮರೆಯಲಾಗದ ಸಂಬಂಧ. ಆದ್ದರಿಂದ ನಮ್ಮ ಸರ್ಕಾರದ ಯೋಜನೆ ಏನಿದೆ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕಾದ್ದು ನಮ್ಮ ಕರ್ತವ್ಯ. ಆಯಾಯ ಕಾಲಕ್ಕೆ ಸರ್ಕಾರ ಅಂದರೆ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ವ್ಯವಸ್ಥೆ ಆ ರೀತಿ ಕೆಲಸ ಮಾಡುವಾಗ ನಾವು ಏನು ಮಾಡಬಹುದು, ನಮ್ಮಿಂದ ಸಹಕಾರವನ್ನು ಕೊಡಬಹುದು ಅಂದಾಗ ನನ್ನ ಶಾಲೆ
ಈಗ ಈ ಪರಿಸರದ ಎಲ್ಲ ಶಾಲೆಗಳು ನನಗೆ ನಮ್ಮ ಶಾಲೆಗಳ ಹಾಗೆ, ಅಲ್ಲಿ ಯಾವುದೇ ಮಾಧ್ಯಮದ ಒಂದು ಭೇದ ನನ್ನಲ್ಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ತಾಯಿಗೂ ನಮ್ಮ ಮಕ್ಕಳು ಕಲಿಬೇಕು, ಅವರು ಈ ಸಮಾಜಕ್ಕೆ ಒಂದು ಒಳ್ಳೆಯ ದೇಣಿಗೆ ಕೊಡಬೇಕು, ಸಮಾಜಕ್ಕೆ ಒಂದು ಶಕ್ತಿಯಾಗಬೇಕು ಎನ್ನುವಂಥ ಒಂದು ಬಯಕೆ ಎಲ್ಲ ತಂದೆ ತಾಯಿಗೂ ಇದೆ. ಹಾಗೆ ನನಗೆ ಕೂಡ ಆ ರೀತಿಯ ಒಂದು ಬಯಕಿದ್ದ ಕಾರಣ ಈ ಶಾಲೆಗೂ ನನಗೂ ಸಂಬಂಧ. ಈಗ ಈ ಸರ್ಕಾರಿ ಶಾಲೆ ಮತ್ತೆ ಮುಂದುವರಿಬೇಕೆನ್ನೋದ್ರ ಬಗ್ಗೆ ತಮ್ಮ ಕೊಡುಗೆ ಯಾವ ರೀತಿಯಾಗಿ ಕೊಡ್ತಾ ಇದ್ದೀರಿ? ನಾನು ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯನಾಗಿ ಮತ್ತು ಇಲಾಖೆಯ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಕೂಡ ನನಗೆ ಈ ಮಾತೃ ಸಂಸ್ಥೆಯ ಕಾರಣ. ಇವತ್ತು ಸರ್ಕಾರಿ ಶಾಲೆಗಳು ಅಂತ ಅಂದಾಗ ಕೆಲವೊಂದು ಭಾವನೆಗಳು ಇರ್ತದೆ ಮನುಷ್ಯರಲ್ಲಿ. ನಮ್ಮ ಮಗು ಅದು ಇಂಗ್ಲೀಷ್ ಕಲಿಬೇಕು ಅಥವಾ ಪೇಟೆಯಲ್ಲಿ ಓದಬೇಕು ಎನ್ನುವಂಥ ಭಾವನೆ, ಅದು ಸಹಜವಾದ ಭಾವನೆ. ಅದೇನೋ ಹೆತ್ತವರ ಭಾವನೆಗೆ ನಾವು ಗೌರವ ಕೊಡಬೇಕು. ಆವಾಗ ಅದಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು. ಈಗ ನಮ್ಮ ಶಾಲೆ ಅಂತಂದಾಗ ಅಲ್ಲಿಗೆ ಒಂದು ರೀತಿಯ ಮೂಲಭೂತ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಕೊಡುವಂಥ ಕೆಲಸ ಕೂಡ ಅದು ಸರ್ಕಾರದ್ದು. ಅಂದರೆ ನಮ್ಮೆಲ್ಲರ ದೇಣಿಗೆ, ನಮ್ಮೆಲ್ಲರ ಒಂದು ಸಹಕಾರದಿಂದ ಕೊಡಬೇಕಾದ ಆ ಮೂಲಭೂತವಾದಂಥ ವ್ಯವಸ್ಥೆ ಯಾವಾಗ ಇಲ್ಲದೇ ಇರ್ತದೋ ಅಥವಾ ತಮ್ಮ ಮಗುವಿಗೆ ಬೇಕಾಗುವಂಥ ವ್ಯವಸ್ಥೆಗಳು ಇಲ್ಲದಿದ್ದಾಗ ಬೇರೆ ಕಡೆಗೆ ಹೋಗುವುದು ಅದು ಶಿಕ್ಷಣದ ಮೂಲಭೂತವಾದ ಹಕ್ಕಾದ ಕಾರಣ ನಮ್ಮ ಹೆತ್ತವರ ಹಕ್ಕು ಕೂಡ ಅದೇ ಆಗಿರ್ತದೆ, ಅವರ ಮನಸ್ಸು ಕೂಡ ಅದೇ ರೀತಿ ಆಗಿರ್ತದೆ. ಆದರೆ ಒಂದು ಏನು ಅಂದರೆ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೇವೆ. ನಮ್ಮ ಕರ್ನಾಟಕ, ನಮ್ಮ ದೇಶ, ಇಲ್ಲಿ ಎಲ್ಲ ಸರ್ವ ಧರ್ಮ ಸಮನ್ವಯದ ದೇಶ, ಸರ್ವ ಧರ್ಮದ ಜನರು, ಮತ ಬಾಂಧವರು ಎಲ್ಲರೂ ಇರುವಂಥ ಒಂದು ದೇಶದಲ್ಲಿ ನಾವಿದ್ದೇವೆ ಅಂತ ಅಂದಾಗ ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಮೌಲ್ಯಗಳನ್ನು, ಗುಣಗಳನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು. ಈಗ ನಾನು ಆ ರೀತಿ ಬೆಳ್ಕೊಂಡು ಬಂದಿದ್ದೇನೆ ಅಂತಂದಾಗ ನನ್ನ ಗುರು ಹಿರಿಯ ನೆನಪಾಗ್ತಾರೆ. ಅದನ್ನು ನಾನು ಅಧ್ಯಾಪಕನಾಗಿದ್ದಾಗ ನನಗೆ ಉಳಿದಷ್ಟು ಪ್ರಾಮಾಣಿಕವಾದ ರೀತಿಯಲ್ಲಿ ನಾನು ಕೊಟ್ಟಿದ್ದೇನೆ. ಅದಕ್ಕೆ ಮೂಲ ಕಾರಣ ಸರ್ಕಾರದ ಆಗಿನ ವ್ಯವಸ್ಥೆ ಮತ್ತು ಈಗಿನ ವ್ಯವಸ್ಥೆಗಳು ಕೂಡ ಅದಕ್ಕೆ ಪೂರಕವಾಗಿ ಇದೆ. ಒಂದು ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚುತ್ತವೆ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಕೆಲವು ವ್ಯವಸ್ಥೆಗಳಿಲ್ಲ ಅಂತ ಹೇಳುವಂಥ ಕೂಗು ಕೆಲವು ಕಡೆ ಕೇಳಿ ಬರ್ತಾ ಇದೆ. ಒಂದು ನಾನೊಬ್ಬ ನಿವೃತ್ತ ಅಧ್ಯಾಪಕನಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗ ಸರ್ಕಾರಿ ಅಧ್ಯಾಪಕರನ್ನು ಸರ್ಕಾರಿ ಶಾಲೆಗಳಿಗೆ ನೇಮಕ ಮಾಡಿ ಅವರ ಮೂಲಕ ಗುಣಮಟ್ಟ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಬೇಕು. ಯಾಕೆಂದರೆ ಈಗ ಬೆಟ್ಟಪಾಡಿ ಶಾಲೆಯನ್ನೇ ತೆಗೆದುಕೊಂಡ್ರೆ ನಾವು ಇದ್ದಾಗ 300-400 ಮಕ್ಕಳು ಇದ್ದಂಥ ಸಂದರ್ಭ ನೆನಪಾಗ್ತದೆ. ಅದೇ ರೀತಿ 10-12 ಅಧ್ಯಾಪಕರಿದ್ದದ್ದು ನೆನಪಾಗ್ತದೆ. ಆದರೆ ಇವತ್ತು ಅಧ್ಯಾಪಕರ ಸಂಖ್ಯೆ ಕಡಿಮೆ ಆಗಿದೆ ಅಥವಾ ಕಾರಣ ಏನು ಅಂತ ಹೇಳಿದರೆ ಅನೇಕ ಕಾರಣಗಳಿರ್ಬೋದು. ಇದಕ್ಕೆ ನಾವು ಸರ್ಕಾರವೇ ಒಂದು ಹೊಣೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸರ್ಕಾರಕ್ಕೆ ನಮ್ಮ ಭಾವನೆಗಳನ್ನು ಮುಟ್ಟಿಸೋ ಕೆಲಸವನ್ನು ನಾವು ಸ್ಥಳೀಯರು ಕೂಡ ಮಾಡಬೇಕು. ನಮ್ಮ ಶಿಕ್ಷಣ ತಜ್ಞರು ಇರ್ಬೋದು ಅಥವಾ ನಮ್ಮ ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಬೇಕು. ಇಷ್ಟು ಜನ ನಾವು ಸೇರಿಕೊಂಡು ನಾವು ಇದ್ದೇವೆ, ಈ ಊರಿನವ್ರು ನಾವು ಇದ್ದೇವೆ ಅಂತ ಅಂದಾಗ ಖಂಡಿತ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಪ್ರತಿ ಊರಿನ ಒಂದು ಮಗು ಒಂದು 13 ವರ್ಷದವರೆಗೆ 7 ಅಥವಾ 8ನೇ ತರಗತಿಯವರೆಗೆ ಅವರ ಪರಿಸರದ ಶಾಲೆಯಲ್ಲಿ ಕಲಿಬೇಕು ಅಂತ ಹೇಳೋದು. ಅದು ಮಾಧ್ಯಮ ಯಾವುದಿರ್ಬೋದು, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಅದಲ್ಲ. ಆದರೆ ಕನ್ನಡ ಮಾಧ್ಯಮ ಈಗ ನಮಗೆ ನಮ್ಮ ರಾಜ್ಯ ಭಾಷೆ, ಆಡಳಿತ ಭಾಷೆ ಕನ್ನಡ ಆದ ಕಾರಣ ನಾವು ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡ್ತೇವೆ. ಅದರೊಟ್ಟಿಗೆ ನಮಗೆ ಇಂಗ್ಲೀಷ್ ಕೂಡ ಬೇಕು, ನಮಗೆ ವಿಶ್ವದ ಪರಿಚಯ ಕೂಡ ಗೊತ್ತಾಗಬೇಕು. ಅದು ಇವತ್ತು ಬಹಳ ಬೆಳೆದಿದೆ, ಮಾಧ್ಯಮ ಇದೆ, ನಮ್ಮ ಮುಂದೆ ಇದೆ. ನಮ್ಮ ಅಭಿಪ್ರಾಯಗಳನ್ನು ದಾಖಲಿಸಿ ಸಮಾಜ ಕೊಡುವಂಥ ಕೆಲಸವನ್ನು ಮಾಧ್ಯಮದವರು ನೀವು ಕೂಡ ಮಾಡ್ತಾಯಿದ್ದೀರಿ. ಆದ್ದರಿಂದ ಸರ್ಕಾರ ಖಂಡಿತ ನಮ್ಮ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಈ ಕಡೆಗೆ ಮುಖ ಮಾಡ್ತದೆ. ನಮ್ಮ ಶಾಸಕರು ಮತ್ತು ನಮ್ಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ ಸಂಸದರು, ಒಟ್ಟು ನಮ್ಮ ಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಶಿಕ್ಷಣದ ಒಂದು ಇದಕ್ಕೆ, ಯಾಕಂದರೆ ಶಿಕ್ಷಣ ಎನ್ನುವುದು ನಮ್ಮ ತಕ್ಷಣದ ಎಲ್ಲ ಇದನ್ನು ಪರಿವರ್ತನೆ ಮಾಡೋದು ಶಿಕ್ಷಣ. ಆ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡದಿದ್ದರೆ ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಟ್ಟಡದ ತಳಪಾಯ ಗಟ್ಟಿದ್ದರೆ ಮಾತ್ರ ಕಟ್ಟಡದ ಆ ಮೇಲ್ಛಾವಣಿಯಲ್ಲಿ ಗಟ್ಟಿಯಾಗಿ ನಿಲ್ತದೆ. ಆ ರೀತಿಯಲ್ಲಿ ಶಿಕ್ಷಣಕ್ಕೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ LKG UKG ಆರಂಭ ಆಗಬೇಕೆನ್ನುವಂಥದ್ದು ನಮ್ಮ ಪೋಷಕರ ಒಂದು ಬಯಕೆ ಆಗಿತ್ತು. ಅದು ಈಡೇರಿದೆ. ಅದಿನ್ನು ಮುಂದೆ ಏನು ಸಾಗಬೇಕೆನ್ನುವುದಕ್ಕೆ ದಾನಿಗಳ ಬಗ್ಗೆ ಕೂಡ ನಮಗೆ ಬಹಳ ನಂಬಿಕೆ ಇದೆ. ಯಾಕೆಂದರೆ ಒಳ್ಳೆಯ ಮನಸ್ಸುಗಳು ಇಲ್ಲಿ ಇದ್ದಾರೆ. ಆದ್ದರಿಂದ ಖಂಡಿತ ಶಾಲೆಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ನಾನು ಹಾರೈಸ್ತೇನೆ. ಹಾಗೆ ಸರ್ವ ದೇವರು, ಸರ್ವ ಶಕ್ತ, ಸರ್ವ ಮನಸ್ಸುಗಳು ಕೂಡ
ಮನಸ್ಸು ಮಾಡಿದರೆ ಈ ಒಂದು ಸಂಸ್ಥೆ ಬೆಳಗ್ತದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಈ ಶಾಲೆಯಲ್ಲಿ LKG ಮತ್ತು UKGಯನ್ನು ಆರಂಭಿಸಬೇಕಾದ್ರೆ ಈ ಭಾಗದ ಸ್ಥಳೀಯರು, ವಿದ್ಯಾಭಿಮಾನಿಗಳು, ಪೋಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದಷ್ಟು ಯೋಜನೆಗಳನ್ನು ಇಟ್ಟುಕೊಂಡು ಒಂದು ಟ್ರಸ್ಟನ್ನು ಕೂಡ ರಚಿಸಿಕೊಂಡು ಅದರ ಮುಖಾಂತರವಾಗಿ ಇವತ್ತು ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ಜಗನ್ನಾಥ ರೈ ಕೊಮ್ಮಂಡ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಟ್ರಸ್ಟ್ನ ಮುಖಾಂತರವಾಗಿ LKG UKGಯನ್ನು ಆರಂಭ ಮಾಡಬೇಕು ಅಂತ ಇಲ್ಲಿ ನಿಶ್ಚಯಿಸಿದ್ರಿ. ಯಾವಾಗದಿಂದ ಈ ಯೋಚನೆ ಆರಂಭ ಆಯಿತು ಮತ್ತು ಹೇಗೆ ಮುಂದುವರಿಯುತ್ತಾ ಬಂತು? ನಮ್ಮದು ಒಂದು ಫೆಬ್ರವರಿ 16ಕ್ಕೆ ಇಲ್ಲಿಯ ನಾವೆಲ್ಲ ಸೇರಿಕೊಂಡು ಹಿರಿಯ ವಿದ್ಯಾರ್ಥಿಗಳು ಹಾಗೆಯೇ ವಿದ್ಯಾಭಿಮಾನಿಗಳೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಆಯೋಜಿಸಿದ್ದೇವೆ. ಯಾಕೆಂದರೆ ಈ ಶಾಲೆ ಮುಚ್ಚಬಾರ್ದು. ಇದು 100 ವರ್ಷ ನೆಕ್ಸ್ಟ್ ಮುಂದಿನ ವರ್ಷ ಶತಮಾನವನ್ನು ಇದು ಕಾಣ್ತಾ ಇರುವಂಥ ಶಾಲೆ. ಇದು ಮುಚ್ಚಬಾರ್ದು. ಈ ಶಾಲೆಯಲ್ಲಿ ನಾವು ಒಂದು ಕಡಿಮೆ ಒಂದು 25 ಮಕ್ಕಳನ್ನಾದರೂ ಮಾಡಬೇಕಂತ ಹೇಳ್ಕೊಂಡು ನಾನು ಸೀತಾರಾಮ್ ಮಾಸ್ಟ್ರು, ಕೃಷ್ಣ ಪ್ರಸಾದರು, ಹಮೀದ್ ಕೊಮ್ಮೆಮಾರು ಮತ್ತು ಪ್ರಭಾಕರ್ ರೈ ಬಾಜೋಲಿ ಇವರೆಲ್ಲ ಸೇರಿಕೊಂಡು ನಾವು ಎಲ್ಲ ಊರಿಗೆ ಹೋದೆವು. ನಮಗೆ ಈಗ ಒಂದು 33 ಮಕ್ಕಳ ಲಭ್ಯವಾಗಿದೆ. ನಾವು ಅದರೊಟ್ಟಿಗೆ ಟ್ರಸ್ಟ್ ಕೂಡ ಒಂದು ರಚನೆಯಲ್ಲಿ ಹಂತದಲ್ಲಿದೆ. ಮಂಜುನಾಥರಲ್ಲಿ ಈಗಾಗಲೇ ನಾವು ಕೊಟ್ಟಿದ್ದೇವೆ. ನಾವು ಅದರ ಮೂಲಕ ನಾವು ದಾನಿಗಳಿದ್ದರೆ ಹಣವನ್ನು ಪಡ್ಕೊಂಡು ಈ ಶಾಲೆಯನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಕನಸಿದೆ. ಅದಕ್ಕೆ ನನಸಾಗಬೇಕಿದ್ರೆ ಊರವರ ವಿದ್ಯಾಭಿಮಾನಿಗಳ ಮತ್ತು ತಮ್ಮೆಲ್ಲರ ಒಂದು ಆಶೀರ್ವಾದ ಬೇಕಂತ ನಾನು ಕೇಳ್ಕೊಳ್ತೀನಿ. ಈಗ ಮಕ್ಕಳು ದಾಖಲಾತಿ ಆಗ್ತಾ ಇದೆ. ಆ ಮಕ್ಕಳ ಒಂದು ಒಟ್ಟು ನಿರ್ವಹಣೆ, ಶಿಕ್ಷಕರಾಗಿರ್ಬೋದು ಅಥವಾ ಒಟ್ಟು ಒಂದು ತಿಂಗಳ ನಿರ್ವಹಣೆಗೆ ಇಂತಿಷ್ಟು ಅಂತ ನೀವು ಬಜೆಟ್ ಹಾಕಿರ್ತೀರಿ. ಅದು ಯಾವ ರೀತಿಯಾಗಿ ಅದನ್ನು ಮೇಂಟೈನ್ ಮಾಡ್ತೀರಿ? ನಾವೊಂದು ನಿರ್ವಹಣೆ ಅಂದರೆ ಎಲ್ಲ ಫ್ರೀ ಕೊಡ್ತಾ ಇದ್ದೇವೆ. ಈಗ ಇದು ಪ್ರಾರಂಭೋತ್ಸವ ಅಲ್ಲ. ಹಾಗೆ ನಾವು ಸೀತಾರಾಮ್ ಗೌಡ್ರು ಮತ್ತು ಕೃಷ್ಣ ಪ್ರಸಾದ್ ಎಲ್ಲ ಸೇರಿಕೊಂಡು ನೋಡುವಾಗ ನಮಗೊಂದು 7-8 ಲಕ್ಷ ವರ್ಷಕ್ಕೆ ಖರ್ಚಿಗೆ ಬೇಕಾಗ್ಬೋದು. ಅದನ್ನು ಅದೇ ವಿದ್ಯಾಭಿಮಾನಿಗಳಿಂದ ಎಲ್ಲ ಒಂದು ಸಂಗ್ರಹ ಮಾಡುವ ಇದರಲ್ಲಿ ಯೋಜನೆಯನ್ನು ಹಾಕಿದೆ. ಇನ್ನೂ ಕೂಡ ಹೋಗ್ತಾ ಇದ್ದೇವೆ, ಹೋಗಬೇಕು. ಹೌದು. ಹೇಗೆ ಸ್ಪಂದನೆ ಇದೆ ವಿದ್ಯಾಭಿಮಾನಿಗಳು? ಒಳ್ಳೆಯ ಸ್ಪಂದನೆ ಸಿಗ್ತಾ ಉಂಟು, ತೊಂದರೆ ಇಲ್ಲ. ಸರಿ, ಮುಂದಿನ ಹಂತಗಳು ಮುಂದುವರಿಸಬಹುದು ಅಂತ ನಿಮಗೆ ಭರವಸೆ? ಧೈರ್ಯ ಇದೆ. ಈಗ ಮೂಲಭೂತ ಸೌಕರ್ಯಗಳು ಒಂದಷ್ಟು ಶಾಲೆ ಬಗ್ಗೆ ಇನ್ನಷ್ಟು ಬೇಕು. ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಅಲ್ಲಿ ಬೇಕಾಗ್ತದೆ. ಏನೆಲ್ಲ ಬೇಕಾಗ್ತದೆ, ಅಗತ್ಯತೆ ಇದೆ ಅಂತ? ನಮಗೆ ಇಲ್ಲಿ ಒಂದು ಗ್ರೌಂಡಿನ ವ್ಯವಸ್ಥೆ ಆಗಬೇಕು. ಹಾಗೆಯೇ ಹಳೆ ಕಟ್ಟಡ ಉಂಟು, ಅದನ್ನು ತೆಗಿಬೇಕು. ಹಾಗೆ MLA ಅದನ್ನು ಕೊಟ್ಟರೆ ನಾವೊಂದು ಸುಸಜ್ಜಿತವಾದ ಕಟ್ಟಡ ಮಾಡ್ಬೋದು. ಅದು ನಮ್ಮ ಬೇಡಿಕೆ ಉಂಟು. ಅದು ಬೇರೆ ಕ್ಲಾಸ್ ರೂಮ್ಗಳೆಲ್ಲ ವ್ಯವಸ್ಥಿತವಾಗಿ ಅದೇ ಕಟ್ಟಡ ಕೊಟ್ಟರೆ ಕ್ಲಾಸ್ ರೂಮ್ ಆಗ್ತದೆ. ಅದೇ. ಇನ್ನು ಈ ಶಾಲೆ ಶತಮಾನೋತ್ಸವದ ಹೊಸ್ತಿಲಲ್ಲಿ ಇರುವಂಥದ್ದು. ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಶಾಲೆ 100 ವರ್ಷಗಳನ್ನು ದಾಟ್ತಾ ಇದೆ. ಹಾಗಾದರೆ 100 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಈ ಶಾಲೆಯನ್ನು ಆರಂಭಿಸಿರ್ಬೋದು, ಇಲ್ಲೇ ಇತ್ತಾ ಅಥವಾ ಬೇರೆ ಕಡೆ ಇತ್ತಾ ಎನ್ನುವುದರ ಬಗ್ಗೆ ಕೂಡ ಹೇಳಲಿಕ್ಕೆ ಈ ಶಾಲೆಯಲ್ಲಿ ಆ ಕಾಲದಲ್ಲಿ ಆರಂಭದ ಕಾಲದಲ್ಲಿ ಬರೋ ಶಿಕ್ಷಕರಾಗಿದ್ದವರು ಬೆಟ್ಟಂಪಾಡಿ ಗುತ್ತು ಸುಬ್ಬಣ್ಣ ರೈ ಅವರು, ಅವರ ಮೊಮ್ಮಗ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ವಿನೋದ್ ಕುಮಾರ್ ರೈ ಗುತ್ತು ಅವರು ನಮ್ಮ ಜೊತೆಗೆ ಇದ್ದಾರೆ. ಯಾವ ರೀತಿಯಾಗಿ ಅವರ ತಾತ ಇದನ್ನು ಕಟ್ಟಿದ್ರು ಅಥವಾ ಆರಂಭಿಸಿದ್ರು ಅನ್ನೋದ್ರ ಬಗ್ಗೆ ಅವರ ಹತ್ರ ಒಂದಷ್ಟು ಅನುಭವವನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಾನು ವಿನೋದ್ ರೈ ಗುತ್ತ ಅಂತ. ನನ್ನ ಅಜ್ಜನವರು ಸುಬ್ಬಣ್ಣ ರೈ ಅಂತ. ಅವರನ್ನ ಮತ್ತೊಂದು ಹೆಸರು ಗುಡ್ಡಪ್ಪ ಮಾಸ್ಟರ್ ಅಂತ. ನಮಗೆ ಗೊತ್ತಿರ್ಬೋದು, ನಮ್ಮ ಇಲ್ಲಿಯ ಹಿಂದಿನ ಅರ್ಚಕರು ದೇವಸ್ಥಾನದ ವೆಂಕಟರಮಣ ಭಟ್ ಅವರವ್ರನ್ನ ಕರೀತಿದ್ದು ಗುಡ್ಡಪ್ಪ ಮಾಸ್ಟರ್ ಅಂತ. ಅದು ಯಾಕೆ 2 ಹೆಸರು ಅದು ಕರೀಲಿಕ್ಕೆ ಕಾರಣ ಅಂದರೆ, ನನ್ನ ತಂದೆಯವರು ಹೇಳ್ತಾ ಇದ್ದರು, ಇಲ್ಲಿ ಈ ಶಾಲೆ ಇಲ್ಲಿ ಮೊದಲಾದ್ದು ಕೊಮ್ಮೆಮಾರ ಅಂತ, ಈಗ ಅವರು ಸೆಂಟಾಮಿದ್ ಅಂತ ಇದ್ದಾರಲ್ಲ, ಅವರ ಮನೆ ಹತ್ತಿರ. ಅಲ್ಲಿ ಅವರು ಮೊದಲು ಶಾಲೆ ಪ್ರಾರಂಭ ಆಗಿ ಅಲ್ಲಿ ಅವರು ಮೊದಲ ಅಧ್ಯಾಪಕರಾಗಿದ್ದರು. ಅವರೇ ಪಾಠ ಮಾಡ್ತಿದ್ದರು. ಅವರು ಮತ್ತು ಕೃಷ್ಣ ಬಲ್ಲಲ್ರು, ಈಗ ಬೀಡು, ಅವರ ಇದರಲ್ಲಿ ಒಟ್ಟು ಪಾಠ ಮಾಡ್ತಿದ್ರು ನನ್ನ ಅಜ್ಜ. ಹಾಗೆ ಅವರಿಗೆ ಆ ಹೆಸರು ಗುಡ್ಡಪ್ಪ ಮಾಸ್ಟರ್ ಅಂತ ಹೆಸರು ಬಂತು. ನಂತರ ನಮಗೆ ಇಲ್ಲಿ ಯಾವುದು ನದಿ ಮತ್ತು ಗದ್ದೆ ಎಲ್ಲ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಮಕ್ಕಳಿಗೆ ಅಂತ ಈ ಜಾಗಕ್ಕೆ ಬೆಟ್ಟಂಪಾಡಿ ಈ ಜಾಗ ಈಗಿರುವಂಥ ಆ ಹೊಸ ಕಟ್ಟಡ ಅದು ಅವರ ಕಾಲದಲ್ಲಿ ಕಟ್ಟಿದ್ದು 100 ವರ್ಷದ ಹಿಂದಿನ. ನನ್ನ ಅಜ್ಜ ಮತ್ತು ಕೃಷ್ಣ ಬಲ್ಲಲ್ರು ಮತ್ತು ಅಲ್ಲಿ ಶ್ರೀನಿವಾಸ ರೈ ಅಂತ ಇರ್ದೆ ಬಾಲ ಇತ್ತು. ಆಗ ಹಿರಿಯರೆಲ್ಲ ಸೇರಿ ಇದು ಕಟ್ಟಿದಂಥ ಇದು. ಆಗಿನ ಕಟ್ಟುವಾಗ ಅದೊಂದು ಫೋಟೋ ಇತ್ತು. ನಾನೀಗ ಜಗ್ಗನ್ನ ಹತ್ರ ಹೇಳಿದೆ, ನನ್ನ ತಂದೆಯವರಾಗ ಯುವಕ ಮಂಡಳದ ಅಧ್ಯಕ್ಷರಾಗಿದ್ದರು. ಅದೊಂದು ಫೋಟೋದಲ್ಲಿ ನಾನು ನೋಡಿದ್ದೇನೆ. ಆಗ ಬಾಜುವಲ್ಲಿ ಕಿಟ್ಟನ್ ರೈಗಳು, ಕೊಮ್ಮಂಡ ಸಂಜೆ ಶೆಟ್ಟರು, ವಿಶ್ವನಾಥ ಶೆಟ್ಟರು ಇವರೆಲ್ಲ ಸೇರಿ ಆ ಸಮಯದಲ್ಲಿ ಇಲ್ಲಿ ಶ್ರಮದಾನ ಮಾಡಿ ಇಲ್ಲಿ ಶಾಲೆಯನ್ನು ಕಟ್ಟಿದ್ರು. ಆಮೇಲೆ ಇವರು ಆರಂಭದಲ್ಲಿ ಅದು ಅದೇ 1ನೇ ಕ್ಲಾಸ್ ಶುರು ಆದ್ದು ಒಂದು 2, 3, 4ವರೆಗೆ ಬಂತು. ನಂತರ ಹೇಗಾಯಿತು ಅಂದರೆ, ಅದು ಸರ್ಕಾರದ ಇದಕ್ಕೆ ಸೇರಿದ ಮೇಲೆ ಅದಕ್ಕೆ ಮಾತ್ರ ಅದರಲ್ಲಿ ಅಧ್ಯಾಪಕರಾದರೆ ಅವರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಲ್ಲ. ಅದಕ್ಕೆ ಬೇಕಾಗಿ ಅಜ್ಜನವರು ಏನಂತ ಹೇಳಿದ್ರೆ, ನಾನೇ ಬರ್ಪಿದ್ದೆ, ಬಿಟ್ಪೆ ನಿಗಿಲ್ ಮಾಲ್ಪಿಲೆ ಅಂತ ಹೇಳಿ ಅವರು ಅದರ
ಅಧಿಕೃತ ಅಂದರೆ ಸರ್ಕಾರದ ಇದನ್ನು ತಗೊಳ್ಳಿಲ್ಲ, ಅವರು ಸಂಬಳ ತಗೊಳ್ಳಿಲ್ಲ, ಫ್ರೀಯಾಗಿ ಸಮಾಜ ಸೇವೆ ಅಂತ ಮಾಡಿದ್ದಾರೆ. ಅದೇ ರೀತಿ ಮತ್ತೊಂದು ಆದರೂ ಕೂಡ ಅವರು ಶಾಲೆಯೊಟ್ಟಿಗೆ ನಿಕಟ ಸಂಬಂಧ ಇತ್ತು. ಇಲ್ಲಿ ಬರುವಂತಹ ಯಾರು ಅಧ್ಯಾಪಕರಿದ್ದಾರೆ ಅವರು ಹೆಚ್ಚಿನ ಅಧ್ಯಾಪಕರು ಆಗಿನ ಯಾರು ಶಾಂತಪ್ಪ ಮಾಸ್ಟರ್ ಅಂತ ಅವರೆಲ್ಲ ನಮ್ಮ ಮನೆಯಲ್ಲಿ ಮೊದಲ ಕಡೆ ಅವರೆಲ್ಲ ನಮ್ಮ ಮನೆಯಲ್ಲಿ ನಿಲ್ತಾ ಇದ್ದದ್ದು, ಅಂದರೆ ಊಟ ವಸತಿ ಎಲ್ಲ ನಮ್ಮ ಮನೆಯಲ್ಲಿ. ಅಲ್ಲಿಂದ ಬಂದು ಕೃಷ್ಣ ಮಾಸ್ಟರ್ ಅಂತ, ಆಗ ನಮ್ಮ ಅಲ್ಲಿಯ ಮಕ್ಕಳೆಲ್ಲ ಅಂದರೆ ಅವರ ಮಕ್ಕಳೆಲ್ಲ ಬರ್ತಾಯಿದ್ರು. ಹಾಗೆ ನಮಗೆ ಶಾಲೆಗೆ ಬೇಕಾದಂತಹ ಯಾವುದು ಸಂಪೂರ್ಣ ಸಹಕಾರ ಹಿಂದಿನ ಕಾರ್ಯದಲ್ಲಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಅದೊಂದು ನಮಗೆ ಅಜ್ಜ ನಿಮಗೆ ಹೇಳ್ತಾ ಇದ್ದ ನೆನಪಿತ್ತ ನಿಮಗೆ ನಿಮ್ಮ ಈ ಶಾಲೆಯಲ್ಲಿ ಕಟ್ಟಿರೋ ನೆನಪಿದೆ. ಮತ್ತು ಮತ್ತೊಂದಿಗೆ ಅಜ್ಜನವರಿಗೆ ಪ್ರಾಯ ಆಗುವಾಗ ಇವರು ನಾರಾಯಣ ಕುಕ್ಕಲ್ಲಿ ಕೂಡ ಇದ್ದರು, ಮತ್ತು ಐತಪ್ಪ ನಾಯಕರು ಆಗ HM ಇಲ್ಲಿ. ಆ ಸಂದರ್ಭದಲ್ಲೇ ಮನೆಗೆ ಬಂದು ಸನ್ಮಾನ ಮಾಡಿದ್ದಾರೆ. ನಾನು ಹೈಸ್ಕೂಲ್ಗೆ ಹೋಗ್ತಾ ಇದ್ದೆ, ನನಗೆ ಈಗಲೂ ನೆನಪಿದೆ. ಇಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದೆ, ಆಗ ಯಾರು ಪ್ರಾಸ್ತಾವದಲ್ಲಿ ಮಾತಾಡೋದು ದೊಡ್ಡ ಆಗ ಒಳ್ಳೆ ಹೆಸರಿತ್ತು ಬೆಟ್ಟಂಬಡಿ ಶಾಲೆಗೆ. ಆ ಸಂದರ್ಭದಲ್ಲಿ ನೀವು ಇದೇ ಶಾಲೆಯಲ್ಲಿ ಕಲಿತು? ಇದೇ ಶಾಲೆಯಲ್ಲಿ ಕಲಿತು. ನಿಮಗೆ ನೀವು ಇಲ್ಲಿ ಕಲಿತಿರ್ಬೇಕಾದ್ರೆ ನಿಮಗೆ ನನ್ನ ಅಜ್ಜ ಕಟ್ಟಿದ ಶಾಲೆ ಅಂತ ಹೆಮ್ಮೆ ಇತ್ತು? ಅದೊಂದು ಖುಷಿ ಇತ್ತು ನಮಗೆ, ನನ್ನ ಅಜ್ಜ ಕಟ್ಟಿದ ಶಾಲೆದ ಹೆಮ್ಮೆ ಇತ್ತು. ನಾನು ಮತ್ತೆ ಶಾಲೆಗೆ ಬರ್ತಿದ್ದು ಮತ್ತೊಂದು ಅಜ್ಜನಲ್ಲಿ, ಅಂದರೆ ಇರ್ದೆ ಬಾಲ ಇತ್ತು ಶ್ರೀನಿವಾಸರಿ, ಅವರ ಮನೆಯಿಂದ ನಾವು ಬರ್ತಾ ಇದ್ದದ್ದು ಇಲ್ಲಿಗೆ. ನಾನು ತಮ್ಮಂದಿರೆಲ್ಲ ಇಲ್ಲಿಗೆ ಬರ್ತಾ ಇದ್ದದ್ದು. ನಾವು ಈ ಶಾಲೆ ಆದಮೇಲೆ ನಾವು ನವೋದಯ ಸ್ಕೂಲ್ ಹೋದ್ವಿ. ಅದೇ ರೀತಿ ಆ ಸಂದರ್ಭದಲ್ಲಿ ಅವರು ನಾರಾಯಣ ಕುಕ್ಕಲ್ಲಿ ಮತ್ತು ಐತಪ್ಪ ನಾಯಕರ ಮುಖಾಂತರ ಅಲ್ಲಿ ಅವರು ಐತಪ್ಪ ನಾಯಕರು ಶಾಲೆ ಶುರು ಮಾಡ್ತಾರೆ ಅಂತ ಅವರಿಗೆ ಮನೆಗೆ ಬಂದು ಸನ್ಮಾನ ಮಾಡಿ ಇಲ್ಲಿ ವಾರ್ಷಿಕೋತ್ಸವ ಎಲ್ಲ ಆಗಿದೆ. ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ. ಅದು ಈಗ ಸಹ ನನಗೆ ನೆನಪಿದೆ. ಅಜ್ಜ ಆರಂಭಿಸಿದಂಥ ಶಾಲೆಯನ್ನು ಮೊಮ್ಮಗ ಮುಂದುವರಿಸುವಂಥ ಒಂದು ಕೂಡ ಪ್ರಯತ್ನದಲ್ಲಿ ಕೂಡ ತಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ. ಖಂಡಿತವಾಗಿ ನಮ್ಮಿಂದ ಆಗುವಂಥ ನಾನು ಮೊದಲ ಮೀಟಿಂಗ್ ಕೂಡ ಬಂದಿದ್ದೆ. ಅದನ್ನ ನಾನು ಹೇಳಿದೆ, ಅವರು ಪ್ರಾರಂಭ ಆದಂತೂ ಇಲ್ಲಿ ಬಂದು ಖುಷಿಯಾಗಿದೆ, ಇದು ಮುಂದುವರಿಬೇಕು. ಅದರೊಟ್ಟಿಗೆ ಆ ಸಹ ಮೀಟಿಂಗಲ್ಲಿ ಸ್ವಲ್ಪ ಗೊಂದಲ ಎಲ್ಲ ಆಯಿತು, KPS ಆಗಬೇಕು ಅದು ಇದು ಅಂತ. ಅದಕ್ಕೆ ನಾನು ಹೇಳಿದೆ, KPS ಆಗ್ತಿದ್ರೆ KPS ಒಟ್ಟಿಗೆ, ಅಂದರೆ ಶಾಲೆ ಉಳಿಬೇಕು ನಮಗೆ. ಬೆಟ್ಟಂಪಾಡಿಯ ಶಾಲೆ ಅಂತ KPS ಮುಖಾಂತರ ಹೇಗೆ ಬೇಕೋ ಹಾಗೆ ಸರ್ಕಾರದ ಕಾನೂನು ಪ್ರಕಾರ ಮಾಡಬೇಕು. ಮತ್ತೊಂದು ಅಭಿಲಾಷೆ ನಂದಿಗೆ ಅಂದರೆ ಈ ಬೆಟ್ಟಂಪಾಡಿ ಶಾಲೆ ಅಂತಾರಲ್ಲ, ಎಲ್ಲ ಕಡೆ ಶಾಲೆಗಳು ಈಗ ಸರ್ಕಾರದ ಧೋರಣೆಯಿಂದ ಮುಚ್ಚುವಂಥದ್ದಲ್ಲಿದೆ. ಅದಕ್ಕಾಗಿ ನಮ್ಮ ಮಿತ್ತಡ್ಕ, ನಾನು ಆಗಲೇ ಇವತ್ತು ಹೇಳಿದೆ ನಿಮ್ಮ ಹತ್ರ ಉಮೇಶ್ವರ ಹತ್ರ ಮಾತು, ಮಿತ್ತಡ್ಕ ಈಗ ಈ ಶಾಲೆ ಅಂದರೆ ಯಾವುದು ICUಯಲ್ಲಿದೆ, ಆಕ್ಸಿಜನ್ ಕೊಟ್ಟು ಈಗ ಬದುಕಿಸಿದೆ. ಆದರೆ ಮಿತ್ತಡ್ಕದಲ್ಲಿ ಸುಮಾರು 21 ಮಕ್ಕಳು ಇದ್ದಾರೆ. ಈಗ ಅಲ್ಲಿ ಅವಕಾಶ ಇದೆ, ಅಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಇದೆ, ಅಲ್ಲಿ ಕೂಡ ಒಂದು ಇದನ್ನು CRP ಅವ್ರ ಹತ್ರ ಹೇಳಿದ್ರು ಆರಂಭಿಸಬೇಕು, ಅದು ಶಾಲೆ ಉಳಿಬೇಕು. ಅದಕ್ಕೆ ಇಲ್ಲಿಂದಲೂ ಜಾಸ್ತಿ ಅವಕಾಶ, ಅಂದರೆ ಅದು ರೋಡ್ ಮಾರ್ಗದ ಬದಿಯಲ್ಲಿದೆ, ಮತ್ತು ಅಲ್ಲಿ ಆ ಒಟ್ಟಾರದಲ್ಲಿ ತುಂಬ ಮಕ್ಕಳಿದ್ದಾರೆ, ಬೇರೆ ಕಡೆ ಹೋಗ್ತಿದ್ದಾರೆ ಆ ಮಕ್ಕಳು, ಅಲ್ಲಿ ತುಂಬ ಮನೆ ಇದೆ. ಹಾಗೆ ಅದನ್ನು ಮಿತ್ತರ ಕೆಲಸ ಉಳಿಸ್ಬೇಕಂತ ಈ ಸಂದರ್ಭ ನಿಮ್ಮ ಹತ್ರ ಒಂದು ಕೇಳಿಕೆ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೆ. LKG UKG ಆರಂಭ ಆಗಬೇಕಾದ್ರೆ ಈಗಾಗಲೇ ಹೇಳಿದ ರೀತಿಯಲ್ಲಿ ಟ್ರಸ್ಟನ್ನು ರಚಿಸಿಕೊಂಡು ಅದರ ಮುಖಾಂತರವಾಗಿ ಮಾಡಿರುವಂಥದ್ದು. ಒಂದಷ್ಟು ಮಂದಿ ವಿದ್ಯಾಭಿಮಾನಿಗಳು, ಪೋಷಕರಾಗಿರ್ಬೋದು, ಹಿರಿಯ ವಿದ್ಯಾರ್ಥಿಗಳು ಕೈ ಜೋಡಿಸಿರುವಂಥದ್ದು, ತಮ್ಮ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು, ಹೇಗಾದರೂ ಮಾಡಿ ಈ ಶಾಲೆಯನ್ನು ಉಳಿಸಿಕೊಳ್ಬೇಕು ಎನ್ನುವಂಥದ್ದು ಅವರ ಆಶಯ ಕೂಡ. ಇನ್ನೊಬ್ಬರು ನಮ್ಮ ಸಂಘಟನೆ ಮಾಡಿರುವಂತಹ ಹಮೀದ್ ಕೊಮ್ಮೆಮಾರ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್. LKG UKG ಆರಂಭ ಆಗಬೇಕು ಅಂತ ಇದ್ದರೆ ಯಾವ ರೀತಿಯಾಗಿ ಸಂಘಟನೆ ಆಯಿತು ಎನ್ನುವಂಥದ್ದು? ಅಂದರೆ LKG UKG ಪ್ರಾರಂಭ ಮಾಡಲಿಕ್ಕೆ ಕಾರಣ ಅಂದರೆ ಈ ಶಾಲೆ ಮುಚ್ಚುವಂಥ ಹಂತದಲ್ಲಿ ಇತ್ತು. ಬರೀ 7 ಮಕ್ಕಳು 13 ಮಕ್ಕಳಿದ್ದ ಕಾರಣ ಇಲ್ಲಿ ಒಂದು ಮೀಟಿಂಗಿಗೆ ಮುಚ್ಚುವುದೇ, ಇನ್ನು ಮುಂದಕ್ಕೆ ಹೋಗೋದಿಲ್ಲ ಅಂತ ಒಂದು ಇದನ್ನು ಸನ್ನಿವೇಶ ಬಂದಾಗ ನಾವು ಇದನ್ನು ಉಳಿಸಬೇಕು, ಈ ಶಾಲೆ ನಮ್ಮದು ಉಳಿಬೇಕಂತೇಳಿ, ನಮ್ಮ ಹಳೇ ಶಾಲೆ 100 ವರ್ಷ ಆಯಿತು, 1 ವರ್ಷಕ್ಕೆ ಅದು ಉಳಿಬೇಕು, ಇಲ್ಲಿ ನಿರಂತರ ಇರಬೇಕನ್ನೋ ಉದ್ದೇಶದಿಂದ LKG UKG ಸ್ಟಾರ್ಟ್ ಮಾಡಲಿಕ್ಕೆ ನಾವು ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದೇವೆ. ಆ ನಂತರ ಎಲ್ಲರ ಸಹಕಾರ, ಹಳೆ ವಿದ್ಯಾರ್ಥಿಗಳ ಸಹಕಾರ, ಊರಿನವರ ಸಹಕಾರ, ಪೇರೆಂಟ್ಸ್ನವರ ಸಹಕಾರ, ಎಲ್ಲರ ಸಹಕಾರವನ್ನು ತಗೊಂಡು ಮುಂದಕ್ಕೆ ಈ ಶಾಲೆಯನ್ನು LKG UKG ನಡೆಸುವಂಥ ಇದಕ್ಕೆ ನಾವು ಬಂದಿದ್ದೇವೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಎಲ್ಲರೂ ದಾನಿಗಳು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಹೆಚ್ಚಾಗಿ ಯಾರು ಹಿರಿಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಹಿರಿಯ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಕಲಿತಂಥ ಹಿರಿಯ ವಿದ್ಯಾರ್ಥಿಗಳು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದವರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ವಕೀಲರಿದ್ದಾರೆ, ಎಲ್ಲರೂ ಕೂಡ ನಮ್ಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಹಿರಿಯರು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಅಧ್ಯಾಪಕರು ಇಲ್ಲಿ ಕಲಿತಂಥ ಅಧ್ಯಾಪಕರು ಕೂಡ ಒಳ್ಳೆಯ ಸಹಕಾರವನ್ನು ಕೊಟ್ಟು ಚೆನ್ನಾಗಿ ನಡೆಸ್ತಾ ಬರ್ತಿದೆ. ಅದೇ ಪ್ರಕಾರ ಪೇರೆಂಟ್ಸ್ ಕೂಡ ನಮಗೆ ಮನೆಗೆ ಹೋದಾಗ ನಾವು ಮಕ್ಕಳನ್ನು ಕಳಿಸುವಂಥ ನಿಟ್ಟಿನಲ್ಲಿ ಅವರು ಕೂಡ ಮಕ್ಕಳನ್ನು ಕಳಿಸಿದ್ದಾರೆ. ಇವಾಗ 33 ಮಕ್ಕಳು ನಮಗೆ ಆಗಿದೆ. ಈಗ ಒಟ್ಟು ಇದರ ನಿರ್ವಹಣೆ ಪ್ರತಿ ತಿಂಗಳಾಗಿರ್ಬೋದು, ವರ್ಷ ನಿರ್ವಹಣೆ ಟ್ರಸ್ಟ್ ಮುಖಾಂತರ ನಡೀತದ? ಅಂದರೆ ಇದು LKG UKG ನಡೀಬೇಕಾದ್ರೆ ನಾವೀಗ ಈ ಹಳೆ ವಿದ್ಯಾರ್ಥಿ ಸಂಘಟನೆ ಮತ್ತು ಈ SDMC ಇದರ ಕೇಂದ್ರ ನಡೀಬೇಕಷ್ಟೇ, ನಿಮ್ಗೆ ಗೊತ್ತುಂಟಲ್ರಿ. ಆದ ಕಾರಣ ಹಂಗೆ ನಡೆಸ್ಕೊಂಡು ಹೋಗ್ತೇವೆ. ಥ್ಯಾಂಕ್ ಯು. ಶಾಲೆಯ ಉಳಿವು ಬೆಳೆವಿನಲ್ಲಿ ವಿದ್ಯಾಭಿಮಾನಿಗಳು, ಪೋಷಕರು, ಹಿರಿಯ ವಿದ್ಯಾರ್ಥಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಶಾಲೆಯಲ್ಲಿರುವಂತಹ ಶಿಕ್ಷಕರು ಮನಸ್ಸು ಮಾಡಬೇಕು. ಶಿಕ್ಷಕರಿಗೆ ಆಸಕ್ತಿ ಇಲ್ಲದಿದ್ದರೆ ಖಂಡಿತವಾಗಿ ಕೂಡ ಆ ಶಾಲೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ.
ಬಹುಶಃ ಈ ಶಾಲೆಯಲ್ಲಿ LKG UKG ಆರಂಭ ಆಗಬೇಕು ಅಂದರೆ ಅದರ ಹಿಂದೆ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ತಾನು ಅವರುಗಳು ಸರ್ಕಾರಿ ಶಿಕ್ಷಕರಾಗಿದ್ದರೂ ಕೂಡ ಬೇರೊಂದು ಶಾಲೆಯಲ್ಲಿ ಕೂಡ ಅವರಿಗೆ ಉದ್ಯೋಗ ಮಾಡಬಹುದು, ವೇತನವನ್ನು ಪಡ್ಕೊಳ್ಬೋದು. ಆದರೆ ತಾನು ಪಾಠ ಮಾಡುತ್ತಾ ಇರುವಂತಹ ಶಾಲೆಯನ್ನು ಹೇಗಾದರೂ ಮಾಡಿ ಈ ಸಮಾಜದಲ್ಲಿ ಉಳಿಸಿಕೊಳ್ಳಬೇಕೆನ್ನುವಂತಹ ವಿಶೇಷ ಒಂದು ಆಸಕ್ತಿಯಿಂದ ಕಾಳಜಿಯಿಂದ ಇರುವವರು ಈ ಶಾಲೆಯ ಪ್ರಭಾರ ಮುಖ್ಯ ಗುರುಗಳಾಗಿರುವಂತಹ ಶ್ರೀಮತಿ ಮಮತಾರವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ಈಗ LKG UKG ಆರಂಭ ಆಗ್ತಿದೆ, ನಿಮ್ಮ ಮೊಗದಲ್ಲಿ ಒಂದು ರೀತಿಯ ಮಂದಹಾಸವಿದೆ, ಯಾಕೆ? ಅಂದರೆ ಕಳೆದ ಸಲ 11 ಮಕ್ಕಳಿದ್ರು ಸರ್. 11 ಮಕ್ಕಳಲ್ಲಿ 4 ಮಕ್ಕಳು 7th ಪಾಸಾಗಿ ಹೋದರು, ಮತ್ತು ಅಲ್ಲಿ ಉಳಿಯೋದು 7 ಮಕ್ಕಳು. ಅಲ್ಲಿ ಅಡ್ಮಿಷನ್ಗೆ ನಮಗೆ ಸೇರುವಾಗ ಮಕ್ಕಳ ಸಂಖ್ಯೆ ಕೇಳ್ತಾರೆ ಪೋಷಕರು. 7 ಮಕ್ಕಳು ಅಂತ ಹೇಳುವಾಗ ಯಾರು ಕೂಡ ಸೇರಿಸಲಿಕ್ಕೆ ಮುಂದೆ ಬರಲಿಲ್ಲ. ಅದಕ್ಕೋಸ್ಕರ ನಮ್ಮ CRP ಮೇಡಮ್ ಜೊತೆ ಎಲ್ಲ ಮಾತಾಡಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಮೈನ್ ಬರೋಂಥದ್ರಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನು ಕರೆದು ಒಂದು ಸಭೆ ಮಾಡಿದೆವು ನಾವು. ಏನು ಮಾಡೋದು, ಇಲ್ಲದಿದ್ದರೆ ಶಾಲೆ ಮುಚ್ಚುತ್ತದೆ. ಈಗ ನಾನು ಟ್ರಾನ್ಸ್ಫರಿಗೆ ಹಾಕಿದರೆ ನನ್ನ ಜೊತೆ ನನ್ನ ಮಕ್ಕಳನ್ನು ಇದೇ ಶಾಲೆಗೆ ಹಾಕಿದ್ದೇನೆ. ನಾನು ನನ್ನ ಮಕ್ಕಳನ್ನು ತೆಗಿತೇನೆ. ನನ್ನ ಮಕ್ಕಳನ್ನು ತೆಗೆಯುವಾಗ ನನ್ನೊಟ್ಟಿಗೆ ಬರುವ ಮಕ್ಕಳು ಅವರು ತೆಗಿತಾರೆ, ಮತ್ತು ಇಲ್ಲಿ ಶಾಲೆ ಬ್ಲ್ಯಾಂಕ್ ಆಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಸೇರಿದ್ರು, ಸಭೆ ಸೇರಿದ್ರು. ಹಾಗಾದರೆ LKG UKGಗೆ ಪೋಷಕರೆಲ್ಲರ ಬೇಡಿಕೆ LKG UKG ಇಂಗ್ಲೀಷ್ ಮೀಡಿಯಮ್. ಆದ ಕಾರಣ LKG UKG ಸ್ಟಾರ್ಟ್ ಮಾಡುವ, UKG ನಂತರ ಫಸ್ಟ್ ಸ್ಟ್ಯಾಂಡರ್ಡ್ ನಮಗೆ ಬೈಲಿಂಗ್ವಲಿಗೆ ನಾವು ಮತ್ತೆ ಕೇಳ್ಬೋದು ಅಂತ ಹೇಳಿ ನಾವು ಈ ಒಂದು ಕೆಲಸಕ್ಕೆ ಕೈ ಜೋಡಿಸಿದೆವು. ಅಂದರೆ ಮುಖ್ಯವಾಗಿ ಶಾಲೆಯನ್ನು ಉಳಿಸಿಕೊಳ್ಬೇಕು ಅಂತಿದ್ರೆ ಇಲ್ಲಿ LKG UKG ಆರಂಭ ಆಗಬೇಕು ಅಂತಲಿತ್ತು. ಹೌದು ಸರ್, ಹೌದು. ಅಂದರೆ ಪೋಷಕರು ಬರೋದಿಲ್ಲ, ಇಲ್ಲದಿದ್ದರೆ ಮಕ್ಕಳನ್ನು ಕಳಿಸೋದಿಲ್ಲ. ಯಾಕೆಂದರೆ ಖಾಸಗಿ ಶಾಲೆಗಳ ಹಾವಳಿ, ಆಮೇಲೆ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಕೂಡ ಪ್ರಾರಂಭ ಆಗಿದೆ, ಅದರ ಒಂದು ಎಫೆಕ್ಟ್ ನಮಗೆ ಕೂಡ ಬಂತು. ಆದ ಕಾರಣ ಇಲ್ಲಿಯೂ ನಾವು ಮಾಡಿದರೆ ಒಂದು ಸಕ್ಸಸ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡಿದೆವು. ಹೇಗೆ ಇದನ್ನು ನಿರ್ವಹಣೆ ಯಾವ ರೀತಿಯಾಗಿ ನಡೀತದೆ ಅಂತ ಅಂದರೆ ಶಿಕ್ಷಕರಾಗಿರ್ಬೋದು, ಅದಕ್ಕೆ ಬೇರೆ ಬೇರೆ ಅಂದರೆ ಕ್ಲಾಸ್ ತರಗತಿಗಳಾಗಬೇಕು ಅಂತಿದ್ರೆ ಸಾಕಷ್ಟು ಅದಕ್ಕೆ ವ್ಯವಸ್ಥೆಗಳು ಬೇಕು. ಮಕ್ಕಳ ಸಂಖ್ಯೆ ಎಷ್ಟೇ ಇದ್ದರೂ ಕೂಡ ಒಂದು ತರಗತಿ ಅಂತ ಆದಾಗ ಅದಕ್ಕೆ ಶಿಕ್ಷಕರಾಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳು ಬೇಕಾಗ್ತದೆ. ಹೇಗೆ ನಿರ್ವಹಣೆ ನಡೀತದೆ? ಈಗ LKG UKG ಮಕ್ಕಳಿಗೆ ಒಂದು ಟೀಚರನ್ನು ನಾವು ಹಿರಿಯ ವಿದ್ಯಾರ್ಥಿಯಿಂದ ತಗೊಂಡೆವು, ಒಬ್ಬರು ಟೀಚರನ್ನು, ಟ್ರೈನ್ಡ್ ಟೀಚರ್. ಆಮೇಲೆ ಹೈಯರಿಗೆ ಒಬ್ಬರನ್ನು ತಗೊಂಡೆವು ಹಿರಿಯ ವಿದ್ಯಾರ್ಥಿಯ ಸಂಘದಿಂದಲೇ. ಮತ್ತು ಇನ್ನು ಗೆಸ್ಟ್ ಮತ್ತೆ ಕೊಡ್ತಾರೆ ನಮಗೆ, ಅದೆಷ್ಟು ಕೊಡ್ತಾರೆ ಹೇಗೆ ಕೊಡ್ತಾರೆ ಅಂತ ಇಲಾಖೆಗೆ ಬಿಟ್ಟಿದೆ. ಈ ಥರ ಈಗ 3. ಒಬ್ಬರು ಟೀಚರ್ ಇದ್ದಾರೆ, ಅವರು ಈಗ May 31ಕ್ಕೆ ರಿಟೈರ್ಡ್, ಮತ್ತು ಪರ್ಮನೆಂಟ್ ಹೇಳಿದರೆ ಅಲ್ಲಿ ನಾನೊಬ್ಬಳೇ ಅಲ್ಲಿ ಉಳಿತೇನೆ. ಈಗ ಹೆಚ್ಚುವರಿ ಎಷ್ಟು ಮಕ್ಕಳು ದಾಖಲಾತಿಯಾಗಿದೆ? ಈಗ 11ರಲ್ಲಿ ಅದೇ 4 ಮಕ್ಕಳನ್ನು ಬಿಡುವ, ಅಲ್ಲಿ 7 ಮಕ್ಕಳು. ಈಗ 18 ಮಕ್ಕಳು, 1ರಿಂದ 8, 7ನೇ ಕ್ಲಾಸ್ 18 ಮಕ್ಕಳ ಸೇರ್ಪಡೆ ಆಯಿತು. LKG UKGಗೆ 15 ಮಕ್ಕಳ ಸೇರ್ಪಡೆ ಆಯಿತು. ಟೋಟಲ್ 33 ಮಕ್ಕಳು ಹೇಳ್ಬೋದು ಸೇರ್ಪಡೆ ಆಗಿದೆ ಅಂತ. ಓಕೆ, ಈಗ ನಿಮ್ಮ ಮಕ್ಕಳನ್ನು ಕೂಡ ಬಹುಶಃ ನೀವು ಇದೇ ಶಾಲೆಯಲ್ಲಿ ಕಲಿಸ್ತಾ ಇದ್ದೀರಿ, ಸರ್ಕಾರಿ ಶಾಲೆಯಲ್ಲಿ ಅಂತ. ಅದರ ಹಿಂದೆ ಉದ್ದೇಶ ಏನಿತ್ತು? ಅಂದರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತೆ. ಕೆಲವರು ಹೇಳ್ತಾರೆ ಇಂಗ್ಲೀಷ್ ನಮಗೆ ಸಿಗುವುದಿಲ್ಲ ಅಂತ, ಆದರೆ 10th ನಮಗೆ ಸಾಧಾರಣ ಬೇಸಿಕ್ ಸಿಗ್ತದೆ ಇಂಗ್ಲೀಷ್ದು. 1 to 7th ಬೇಸಿಕ್ ಚೆನ್ನಾಗಿದ್ದರೆ ಅಲ್ಲಿ ಹೈಸ್ಕೂಲಲ್ಲಿಯೂ ಚೆನ್ನಾಗಿ ಸಿಗ್ತದೆ. ಆದ ಕಾರಣ ನಮ್ಮ ಇಲ್ಲಿಯ ಈಗಿನ ಮಕ್ಕಳಿಗೆ 1 to 7th ಬೇಸಿಕ್ಗೆ ಏನು ಕೊರತೆ ಆಗಲಿಲ್ಲ, ಯಾವುದೇ ಸಬ್ಜೆಕ್ಟಲ್ಲಿ ಬೇಸಿಕ್ ಏನು ಕೊರತೆ ಆಗಲಿಲ್ಲ. ಯಾಕೆಂದರೆ ಹೈಸ್ಕೂಲಿಗೆ ಹೋದ ಮಕ್ಕಳು ಕೂಡ ನಮ್ಮಲ್ಲಿಂದ ಹೋದ ಮಕ್ಕಳೇ ಹೆಚ್ಚಾಗಿ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಆದ ಕಾರಣ ಸರ್ಕಾರಿ ಶಾಲೆ ಎಲ್ಲ ಟ್ರೈನ್ಡ್ ಟೀಚರ್ಸ್ ಇದ್ದಾರೆ. ಒಳ್ಳೆ ನಮಗೆ ನಲಿಕಲಿ ಅನ್ನೋ ಸಿಸ್ಟಮು ಅದೊಂದುಂಟು. ಆ್ಯಕ್ಟಿವಿಟಿಗಳ ಮೂಲಕ ಅಲ್ಲಿ ಕಲಿಕೆ ಆಗ್ತದೆ, ಎಲ್ಲದರಲ್ಲೂ ಮಕ್ಕಳು ಭಾಗವಹಿಸ್ತಾರೆ. ಖಾಲಿ ಪಾಠ ಮಾತ್ರ ಅಲ್ಲ, ಬಾಕಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ. ಈಗ ನನ್ನ ಮಕ್ಕಳನ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅವರು ಎಲ್ಲ ಕ್ರಾಫ್ಟ್ ಅದು ಇದರಲ್ಲೆಲ್ಲ ಹುಷಾರಿದ್ದಾರೆ. ಹಾಗೆ ನಾನು ಇದೇ ಶಾಲೆಯನ್ನು ಈಗ ಮುಂದೆ ಕೂಡ ಯಾರನ್ನು ಸಹ ಅಲ್ಲಿ ಬೇರೆ ಹಾಕಲಿಲ್ಲ ನಾನು. ಈಗ ಒಬ್ಬ 3rd, ಒಬ್ಬ ನಮ್ಮ ರಿಲೇಷನ್ ಒಬ್ಬ ಹುಡುಗ, ಅವನು 5th, ಮಗಳದ್ದು ಆಯಿತು 7th ಆಯಿತು. ಅವಳನ್ನು ಕೂಡ ನಾನು ಗೌರ್ಮೆಂಟ್ ಶಾಲೆಗೆ ಸೇರಿಸಿದೆ 8ನೇ ಕ್ಲಾಸಿಗೂ ಕೂಡ. ಈಗ ಮೇಡಮ್, ಈಗ LKG UKGಗೆ ನೀವು ಹೇಳಿದ್ರಿ ಅತಿಥಿ ಶಿಕ್ಷಕರು ಅಥವಾ ಗೆಸ್ಟ್ ಟೀಚರಾಗಿ ಪೋಷಕರು ಅಥವಾ ಟ್ರಸ್ಟ್ನ ಮುಖಾಂತರ ಮಾಡ್ತಾರಂತೆ. ಬಹುಶಃ LKG UKG ಏನಂದ್ರೆ ನೆಕ್ಸ್ಟ್ ಇಯರ್ಗೆ 1ನೇ ಕ್ಲಾಸಿಗೆ ಮತ್ತೆ ಇಂಗ್ಲೀಷ್ ಮೀಡಿಯಮ್ ಮುಂದುವರಿಯುತ್ತೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಮುಂದುವರಿಯುತ್ತೆ. ಈಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಮುಂದುವರಿಯುವಾಗ ಅಲ್ಲಿ ಒಂದಷ್ಟು ಪಾಠಗಳು ಜಾಸ್ತಿ ಆಗ್ತದೆ, ಅಂದರೆ ಸಬ್ಜೆಕ್ಟ್ಗಳು ವಿಷಯಗಳು ಹೆಚ್ಚಾಗ್ತದೆ ಕಲಿಕೆ ಅದು. ಸೊ ಆ ಸಂದರ್ಭದಲ್ಲಿ ಹೇಗೆ ಇದನ್ನು ಮಾಡ್ಬೋದು? ಆ ಸಂದರ್ಭದಲ್ಲಿ ನಾವು ಈಗ ಟ್ರಸ್ಟ್ ಸ್ಥಾಪನೆ ಮಾಡಿದ ಕಾರಣ ತಿಂಗಳು ನಾವು ಸಭೆ ಸೇರಬೇಕಾಗ್ತದೆ, ಅದರಲ್ಲಿ ಪ್ರಸ್ತಾಪ ಮಾಡ್ತೇವೆ. ಮತ್ತು ಇಲಾಖೆ ನಮ್ಮ ಜೊತೆಗಿದೆ, ಇಲಾಖೆಯ ಒಂದು ಸಹಕಾರ. ಮೊನ್ನೆ ಕೂಡ BO ಸರ್ ತುಂಬ ಖುಷಿಪಟ್ಟರು ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆಯುವಾಗ. ಮಕ್ಕಳ ಸಂಖ್ಯೆ ನೋಡಿ
ಫಸ್ಟಿಗೆ ಬಂದವರು ತುಂಬ ಬೇಸರ ಮಾಡಿಕೊಂಡ್ರು, ಇಷ್ಟು ಮಕ್ಕಳಿದ್ದ ಶಾಲೆ ಇಷ್ಟು ಕಡಿಮೆ ಆಯ್ತಲ್ಲ ಅಂತ. ಆಗಲೇ ಒಂದು ಮನಸ್ಸಿಗೆ ಯೋಚನೆ ಬಂತು ನೋಡುವ ಅಂತ. ಆದರೆ ಅವರಿಗೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ ಇವತ್ತು. ಹಾಗೆ ಅವರ ಸಹಕಾರ ನಮಗೆ ಖಂಡಿತ ಇದೆ ಅಂತ ನನ್ನ ಒಂದು ಅನಿಸಿಕೆ. ಇಲಾಖೆಯ ಕಡೆಯಿಂದಲೂ ಕೂಡ ಒಳ್ಳೆಯ ಪ್ರೋತ್ಸಾಹ ಇದೆ. ಇದೆ ಸರ್, ಇದೆ. ಹಾಂ, ಹೌದು. ಥ್ಯಾಂಕ್ ಯು ಮೇಡಮ್. ಇನ್ನು ಸರ್ಕಾರಿ ಶಾಲೆಯಲ್ಲಿ LKG UKG ಅನ್ನು ಆರಂಭಿಸಬೇಕಾದ್ರೆ ಅದಕ್ಕೆ ಒಂದಷ್ಟು ಇಲಾಖೆಯ ಕಡೆಯಿಂದ ಒಂದಷ್ಟು ನಿಯಮಾವಳಿಗಳಿರ್ತವೆ. ಹಾಗಾಗಿ ಈ ಒಂದು ಶಾಲೆಯಲ್ಲಿ LKG UKG ಆರಂಭ ಆಗಬೇಕು ಅಂತ ಇದ್ದರೆ ಇಲಾಖೆಯ ಕಡೆಯಿಂದ ಯಾವ ರೀತಿಯಾದಂತಹ ನಿಯಮಗಳಿವೆ ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಕೈಜೋಡಿಸಲ್ಪಡ್ತದೆ ಎನ್ನುವುದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಈ ಭಾಗದ CRP ಆಗಿರುವಂತಹ ಶ್ರೀಮತಿ ಪರಮೇಶ್ವರಿಯವರು ನಮ್ಮ ಜೊತೆಗೆ ಇದ್ದಾರೆ. ಮೇಡಮ್ ನಮಸ್ತೆ. ನಿಮ್ಮ ಒಂದು ಕ್ಲಸ್ಟರ್ನಲ್ಲಿ ಇವತ್ತು ಈ ಒಂದು LKG UKG ಆರಂಭ ಆಗ್ತಾ ಇದೆ. ಬಹುಶಃ ಇದು ಆರಂಭವ ನಿಮ್ಮ ಕ್ಲಸ್ಟರ್ನಲ್ಲಿ ಬೇರೆ ಕಡೆ ಆಗಿದೆಯಾ? ಬೇರೆ ಕಡೆ ಆಗಿದೆ. ಈಗಾಗಲೇ STMC ವತಿಯಿಂದ ಆಗಿದೆ. 2-3 ವರ್ಷಗಳ ಹಿಂದೆ STMC ವತಿಯಿಂದ ಆಗಿರುವಂಥ ಶಾಲೆಗಳು 1-2 ಇವೆ. ಅದು ಯಾವ ರೀತಿಯಾಗಿ ನಡೀತಾ ಇದೆ ಈಗ? ಅಂದರೆ ಅದು STMCಯ ವತಿಯಿಂದ STMCಯವರು ಮಕ್ಕಳನ್ನು ಸೇರ್ಪಡೆಗೊಳಿಸಿ ಹೊರಗಿನಿಂದ ಅವರನ್ನು ದಾಖಲಾತಿಗಾಗಿ ಫೀಸನ್ನು ತಗೊಳ್ಬೋದು, ಮಿನಿಮಮ್ ಫೀಸ್ ತಗೊಂಡು ಆ ರೀತಿಯಾಗಿ ನಡೆಸ್ತಿರುವಂತಹ ಒಂದು ವ್ಯವಸ್ಥೆ. ಇಲಾಖೆಯಿಂದ ಅವರಿಗೆ ಯಾವುದೇ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಆಗುವುದಿಲ್ಲ. STMC ವತಿಯಿಂದಲೇ STMCಯವರೇ ಅದಕ್ಕೆ ಪೋಷಕರ ಒಂದು ಕಮಿಟಿಯನ್ನು ನಡೆಸ್ತಾರೆ. ಪೋಷಕರು, ಅಲ್ಲಿಯ ಪೋಷಕರು, STMCಯ ಪೋಷಕರು, LKG UKGಯ ಪೋಷಕರು ಕಮಿಟಿಯನ್ನು ರಚಿಸುವ ಮೂಲಕ ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಅವರು ನಡೆಸ್ಕೊಳ್ತಾ ಬರ್ತಾರೆ. ಅದರಲ್ಲಿ STMCಯವರು ಪದಾಧಿಕಾರಿಗಳು ಕೂಡ ಸೇರಿಕೊಂಡಿರ್ತಾರೆ. ಹಾಗೆ ಇಲ್ಲಿ ಕೂಡ ಮಾಡ್ತಿರುವಂಥದ್ದು STMCಯ ಮೂಲಕವೇ. ಆದರೆ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಮುತುವರ್ಜಿ ವಹಿಸಿ ಅವರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರಗಳನ್ನು ಅಥವಾ ಯಾವುದೇ ರೀತಿಯ ಫುಡ್ಗಳನ್ನು ಕೊಡುವಂಥದ್ದು. ಈಗ ಸರ್ಕಾರ ಕಡೆಯಿಂದ ಸಮವಸ್ತ್ರ ಅಥವಾ ಪುಸ್ತಕಗಳು ಯಾವುದು ಕೂಡ ಇಲ್ವಾ? ಯಾವುದೇ ಸೌಲಭ್ಯಗಳು ಸರ್ಕಾರದ ಕಡೆಯಿಂದ ಈಗ STMC ವತಿಯಿಂದ ತೆಗೆದುಕೊಳ್ಳುವಂತಹ ಒಂದು ಮಾಡ್ತಿರುವಂತಹ LKG UKGಗಳಿಗೆ ಇಲ್ಲ. ಪರ್ಮಿಷನ್ಗಳ ಬಂದ ಮೇಲೆ ಅವರಿಗೆ ಇಂಥ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಅವಕಾಶ ಇದೆ. ಈಗ ಮೇಡಮ್, ಒಂದು ನೀವು ಹೇಳಿದರೆ ಅಧಿಕೃತವಾಗಿ ಪರ್ಮಿಷನ್ ಇಲ್ಲದೆ ಇದು ಆಗುವಂಥದ್ದು ಅಂತ ಅಂದರೆ ಪೋಷಕರು ಅಂದರೆ ಇಲಾಖೆಯ ಕಡೆಯಿಂದ ಅಥವಾ ಸರ್ಕಾರದ ಗಮನವಿದ್ದು ಮಾಡುವಂಥದ್ದು ಮಾಡಬಹುದು ಎನ್ನುವಂಥದ್ದು ಇದೆ. ಆದರೆ ಒಂದು ವೇಳೆ ಏನಾದರೂ ಇಲ್ಲಿ ಅಥವಾ ವ್ಯವಸ್ಥೆಗಳಿಗೆ ಬೇಕಾದಾಗ ಸರ್ಕಾರದ ಕಡೆಯಿಂದ ಯಾವ ರೀತಿಯ ಸ್ಪಂದನೆ ಸಿಗ್ತದೆ? ಸರ್ಕಾರದ ಕಡೆಯಿಂದ ಸ್ಪಂದನೆ ಸಿಗುವಂಥದ್ದು ಅಂದರೆ STMCಯ ಮೂಲಕ LKG UKGಯನ್ನು ತೆರೆಯಲಿಕ್ಕೆ ಅವಕಾಶ ಕೊಡುವುದೇ ಒಂದು ಸರ್ಕಾರದ ಇಲಾಖೆ ಕಡೆಯಿಂದ ಒಂದು ಸ್ಪಂದನೆ ನೀಡುವಂಥದ್ದು. ಕಾರಣ ಏನು ಅಂದರೆ ಅಳಿದು ಹೋಗುತ್ತಿರುವಂತಹ ಸರ್ಕಾರಿ ಶಾಲೆಯನ್ನು ಉಳಿಸುವ ಒಂದು ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ. ಅಲ್ಲಿಯ ಊರಿನವರಿಗೂ ಇದೆ, ಇಲಾಖೆಯ ಅಧಿಕಾರಿಗಳಿಗೂ ಇದೆ, ಹಾಗೆಯೇ ಶಿಕ್ಷಕರಿಗೂ ಇದೆ. ಈ ನಿಟ್ಟಿನಲ್ಲಿ ನಾವು ಇಲಾಖೆಯವರು LKG UKG ಪ್ರಾರಂಭಿಸ್ತಾರೆ, ಅವರೇ ಮುಂದೆ ಬಂದು STMCಯವರು ಮುಂದೆ ಬಂದು ಮಾಡ್ತಾರೆ ಅಂತ ಹೇಳುವಾಗ ನಾವೊಂದು ಸಹಕಾರವನ್ನು ಇಲಾಖೆಯ ವತಿಯಿಂದ ಕೊಡುವಂಥದ್ದು ನಮ್ಮ ಜವಾಬ್ದಾರಿಯೂ ಆಗಿರ್ತದೆ. ಜವಾಬ್ದಾರಿ ಹೌದು ಮೇಡಮ್. ಬಟ್ ಕಂಟಿನ್ಯೂಷನ್ ಯಾವ ಥರ ಇರ್ತದೆ ಅಂದರೆ ಈಗ 1-2 ವರ್ಷ ಬಹಳ ಆಸಕ್ತಿಯಿಂದ SDMCಯವರು ಊರಿನವರು ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಇದನ್ನು ಹೇಗೆ ನಿರ್ವಹಣೆ ಮಾಡ್ತದೆ ಸರ್ಕಾರ ನಿರ್ವಹಣೆ ಮಾಡುವಂಥದ್ದು ಅಂತಲ್ಲ, STMCಯ ವತಿಯಿಂದ ನಿರ್ವಹಣೆ ಮಾಡುವಂಥದ್ದು ನಡೀತದೆ. ಇಲ್ಲಿ STMCಯವರು ನಿರ್ದಿಷ್ಟ ಫೀಸನ್ನು ಮಾಡಿಕೊಂಡು ಕಲೆಕ್ಟ್ ಮಾಡುವಂಥದ್ದು ಮತ್ತು ಅದಕ್ಕೆ ಬೇಕಾದಂತಹ ನಗದು ವಹಿಗಳನ್ನು ನಿರ್ವಹಿಸುವಂಥದ್ದು ಅದನ್ನೆಲ್ಲ ಮಾಡಿಕೊಂಡು ಬರ್ತಾ ಇರ್ತದೆ. ಮುಖ್ಯ ಶಿಕ್ಷಕರು ಅದರಲ್ಲಿ ಕಾರ್ಯದರ್ಶಿಯೂ ಆಗಿರ್ತಾರೆ. ಮುಖ್ಯ ಶಿಕ್ಷಕರು STMCಯಲ್ಲಿ ಕಾರ್ಯದರ್ಶಿಯಾಗಿ ನಿರ್ವಹಿಸುವ ಕಾರಣ ಅವರು ಕೂಡ ಅದರಲ್ಲಿ ಪಾಲುದಾರರಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಕರ್ತವ್ಯವನ್ನು. ಈಗ ದಾಖಲಾತಿಗೆ ಸಂಬಂಧಿಸಿದಂತೆ ಈ ದಾಖಲಾತಿಗ LKG UKGಗೆ ದಾಖಲಾತಿ ಆಗ್ತದೆ, ಇದು ಇಲಾಖೆಯ ಕಡೆಗೆ ಹೋಗೋದಿಲ್ವಾ ಅಥವಾ ಯಾವ ರೀತಿಯಾಗಿ ಅದು ಮೇಂಟೈನ್? ದಾಖಲಾತಿಗೆ ಇಲಾಖೆಯ SATS ಅದರಲ್ಲಿ ನಾವು ದಾಖಲಾತಿ ಮಾಡಲೇಬೇಕಾಗ್ತದೆ. ದಾಖಲಾತಿ ಮಾಡುವಂಥ ವ್ಯವಸ್ಥೆ ಇದ್ದೇ ಇರ್ತದೆ. ಅದು ಪ್ರೈವೇಟ್ ಶಾಲೆಗಳಲ್ಲಿ ಕೂಡ ಇದ್ದೇ ಇದೆ. ಇಲ್ಲಿ ಇತ್ತೀಚೆಗೆ ಹಿಂದೆ ಆಗ್ತಾ ಇರುವಂಥ ಈಗ STMC ವತಿಯಿಂದ ಆಗ್ತಾ ಇರುವಂಥ LKG UKGಯಲ್ಲಿ SATSಗೆ ಹಾಕುವಂಥ ಆನ್ಲೈನ್ ತಂತ್ರಾಂಶದಲ್ಲಿ ಹಾಕುವಂಥ ವ್ಯವಸ್ಥೆ ಇದ್ದೇ ಇದೆ. ಈಗ ಇಲ್ಲಿ LKG UKG ಆರಂಭ ಆದಾಗ ಈ ಮೊದಲಿನ ಈಗ ಆಲ್ರೆಡಿ ಇರುವಂಥದ್ದು ಅಂದರೆ ಏನು ಕನ್ನಡ ಮಾಧ್ಯಮದಲ್ಲಿ ಇರುವಂತಹ ಮಕ್ಕಳು ಅಥವಾ ಅದಕ್ಕೆ ಯಾವ ರೀತಿ ದಾಖಲೆ ಇರ್ತದೆ ಮತ್ತು ಅದು ಸಪ್ರೇಟಾಗಿ ನಡೀತದೆ ಕ್ಲಾಸ್ ರೂಮ್ ಯಾವ ರೀತಿ? ಅದು ಸಪರೇಟಾಗಿ ನಡೆಯುವಂಥದ್ದು. ಅದು ಪೂರ್ಣವಾಗಿ ಸರ್ಕಾರಿ ಉಚಿತವಾಗಿ 6ರಿಂದ 14 ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಿ ಸಂಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನೀಡುವಂಥದ್ದು ಅದು ಕಡ್ಡಾಯ, ಅದು ಇದ್ದೇ ಇರ್ತದೆ. ಈ LKG UKG ಮಾತ್ರ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಸಹಕಾರ ಹಾಗೂ STMCಯವರ
ಸಹಕಾರದಿಂದ ನಡೆಯುವಂಥದ್ದು. ಈಗ ಈ ಶಾಲೆಯಲ್ಲಿ ಆಲ್ರೆಡಿ ಅದಕ್ಕೆ ದಾಖಲಾತಿಯಾಗಿರುವಂಥದ್ದು ಇದೆಯಾ ಅಥವಾ LKG UKG ಎಲ್ಲ ಮಕ್ಕಳು? ಈಗಾಗಲೇ ಹಿಂದಿನ ವರ್ಷ 11 ವಿದ್ಯಾರ್ಥಿಗಳು ದಾಖಲಾಗಿದ್ದರು. ಇಂದಿನ ವರ್ಷ ಎಲ್ಲರ ಸಹಕಾರದಿಂದ 18 ವಿದ್ಯಾರ್ಥಿಗಳು ಹೆಚ್ಚುವರಿಯಾಗಿ ದಾಖಲಾಗಿರ್ತಾರೆ. ಇದೊಂದು ನಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾವುದು ಈ LKG UKG ಪ್ರಾರಂಭ ಆದಾಗಿನಿಂದ ಆಗುವ ಉದ್ದೇಶದಿಂದ ಈ 2 ಮೇಲಿನ ತರಗತಿಗಳು ಕೂಡ ದಾಖಲಾತಿಯಾಗಿರುವಂಥದ್ದು ನಮಗೆ ಪ್ಲಸ್ ಪಾಯಿಂಟ್ ಆಗಿ ಇಲ್ಲಿ ಬಂದಿದೆ. ಇನ್ನೊಂದಷ್ಟು ಈ ಶಾಲೆಯನ್ನು ಉಳಿಸಿ ಬೆಳೆಸಬೇಕು ಅಂತಾದರೆ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಒಂದಷ್ಟು ಅದಕ್ಕೆ ಯುವಕರ ಸಂಖ್ಯೆ ಕೂಡ ಬೇಕಾಗ್ತದೆ, ಅನೇಕ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ. ಹಾಗಾಗಿ ಈ ಶಾಲೆಯ ಉಳಿವು ಬೆಳೆವಿನಲ್ಲಿ ಒಂದಷ್ಟು ಯುವಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಯುವಕರ ಪರವಾಗಿ ಒಬ್ಬರು ಮಾತನಾಡಲಿಕ್ಕೆ ಇವರಿದ್ದಾರೆ. ಶೇಷನ್ ಪಾರ್ ಅವರು ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ಯಾವ ರೀತಿಯಾಗಿ ಯುವಕರು ಕೈ ಜೋಡಿಸ್ತಾ ಇದ್ದಾರೆ? ರಾತ್ರಿ ಹಗಲು ಬಿಸಿಲು ಮಳೆ ಅಂತಿಲ್ಲ ಅವರಿಗೆ, ತುಂಬ ಸಮಯದಿಂದ ಕಷ್ಟಪಟ್ಟು ರಾತ್ರಿ ಬಂದು ಕೆಲಸ ಮಾಡಿ ನಮ್ಮ ಶಾಲೆ ಬಗ್ಗೆ ಒಂದು ಅದಷ್ಟು ಅಭಿಪ್ರಾಯ ಅವರಿಗೆ. ಆದ ಕಾರಣ ಅವರಿಗೆ ಎಂತ ಅಂತೇಳಿ ಹೇಳಕ್ಕಾಗೋದಿಲ್ಲ, ಅಷ್ಟು ಸಮಯ ಅವರಿಗೆ ಬೇಕಾಗಿತ್ತು. ಅವರು ಒಂದು ರಾತ್ರಿ ಸಾಧಾರಣ ಒಂದು 2 ಗಂಟೆವರೆಗೆ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ಸಹ ಹಾಗೆ ರಂಗೋಲಿ ಹಾಕುವುದು ಮತ್ತು ಬೆರಳು ಕಟ್ಟುವುದು, ಅಲಂಕಾರ, ಇದೆಲ್ಲ ಅವರ ಕಾರ್ಯಕ್ರಮವಿತ್ತು. ಅವರು ಭಾಳ ಆಸಕ್ತಿ ಇದೆ, ಭಾಳ ಆಸಕ್ತಿ ಇದೆ. ಅವರ ಮನೆ ಮಕ್ಕಳು ಬರ್ತಾರೆ ಇಲ್ಲಿಗೆ? ಮಕ್ಕಳು ಬರ್ತಾರೆ, ಅವರ ಅಕ್ಕನ ಮಗ ಹೀಗೆ ರಿಲೇಷನ್ ಬರ್ತಾರೆ ಅವರು. ಹಾಗೆ ಯಾರೆಲ್ಲ ಇದ್ದಾರೆ? ಅದು ಗೌರಿಶಂಕರ್, ರಕ್ಷಿತ್ ಮತ್ತು ಹರಿಪ್ರಸಾದ್ ಅವರು ಸಹ. ಮತ್ತು ನಮ್ಮ ಈ ಶಾಲೆಗೆಲ್ಲ ಅಲಂಕಾರ ಎಲ್ಲ ಮಾಡಿದಾರಲ್ಲ, ಅದು ಲಿಂಗಪ್ಪ ಸಹ, ಅವರು ಸಹ ಒಳ್ಳೆ ಇದು ಕೆಲಸ ಮಾಡಿ ಶಾಲೆಗೊಂದು ಶ್ರಮಪಟ್ಟಿದ್ದಾರೆ ಅಷ್ಟೇ. ಓಕೆ, ಹೇಗಾದ್ರು ಶಾಲೆಯನ್ನು ಉಳಿಸಿಕೊಳ್ಳಬೇಕು ಅಂತ ಹಾಗೆ ಅಷ್ಟೇ. ನಮ್ಮ ಸರ್ಕಾರಿ ಶಾಲೆ ನಮಗೆ ಅಗತ್ಯ ಇಲ್ಲ ಸರ್. ಹಾಗೆ ಅದೊಂದು ಉಳಿಸಬೇಕಂದ್ರೆ ನಮ್ಮದು ಭಾವನೆ, ಹಿರಿಯ ವಿದ್ಯಾರ್ಥಿ ಅವರದು. ಆದ ಕಾರಣ ಸರ್ಕಾರಿ ಶಾಲೆ ಉಳಿಯಲೇಬೇಕು. ಓಕೆ, ಈಗ ಇದು ಸರ್ಕಾರಿ ಶಾಲೆ ಉಳಿದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ಬೋದಾ? ಅದು ಗ್ಯಾರಂಟಿ ಹೆಚ್ಚಾಗುವ. ಯಾಕಂದರೆ ಈ ವಠಾರದಲ್ಲಿ ಒಂದು 36 ಮನೆ ಇದೆ. 36 ಮನೆಯಲ್ಲಿ ತಮ್ಮ ದೊಡ್ಡ ಮಕ್ಕಳಿರೋದು, ಸಣ್ಣ ಮಕ್ಕಳು ಸ್ವಲ್ಪ ಒಂದು 10-15 ಗ್ಯಾರಂಟಿ ಇದ್ದಾರೆ. ಅವರು ಬಂದರೆ ಸಾಕು, ಸರ್ಕಾರಿ ಶಾಲೆ ಗ್ಯಾರಂಟಿ ಉಳಿಯುತ್ತದೆ. ನಮ್ಮ ಶಾಲೆ ನಮಗೆ ಬೇಕಲ್ವಾ, ಊರಿಗೊಂದು ಶಾಲೆ ಬೇಕೇ ಬೇಕು. ಆದ ಕಾರಣ ನಮ್ಮ ಶಾಲೆ ಉಳಿಸಬೇಕು, ಅದು ನಮ್ಮ ಕರ್ತವ್ಯ. ಈಗ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಏನಾದರೂ ವಾಹನದ ವ್ಯವಸ್ಥೆಗಳು ಅಥವಾ ಏನಾದರೂ ಇದೆಯಾ ಅಥವಾ ಅವರವರಾಗಿ? ಇಲ್ಲ, ವಾಹನದ ವ್ಯವಸ್ಥೆ ಈ ಸಲ ನಾವು ಒಂದು 2 ರಿಕ್ಷಾ ಮಾಡಿದ್ದೇವೆ ಅಷ್ಟೇ. ಈ ಸಲ ಶುರುವಲ್ಲ, ಶುರು ಅಂದುವಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ. ಮಕ್ಕಳಿಗೆ ಉಚಿತವಾಗಿ ಎಲ್ಲ ಬ್ಯಾಗ್ ಕೊಟ್ಟೆವು, ಯೂನಿಫಾರ್ಮ್ ಕೊಟ್ಟೆವು, ಎಲ್ಲ ಉಚಿತ ಆದರೆ ಅದು ಸಹ ಒಂದು ಕಷ್ಟ ಅಲ್ವಾ. ಈ ಸಲ ಒಂದು ಆಫು ಆದರೆ ಅರ್ಧ ಬಾಡಿಗೆ ರಿಕ್ಷಾದು ಪೇರೆಂಟ್ಸ್ ಅವರು ಆಗ್ತಾರೆ ಅವರ, ಮತ್ತು ಶಾಲೆ ಕಮಿಟಿಯಿಂದ ಆಗ್ತಾರೆ, ಆ ಥರ ಮಾಡೋದು. ಮತ್ತು ಇನ್ನೊಂದು ವರ್ಷ ಜಾಸ್ತಿ ಜನ ಬಂದರೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡುವಂತೇಳಿ ಅನುಕೂಲ ಆದರೆ ಎಲ್ಲ ಮಾಡೋದು ಯೋಚನೆ ಇದೆ. ಈ ಕಲಿತಾ ಇದ್ದಂತಹ ಶಾಲೆಯಲ್ಲಿ ABCD ಬೋರ್ಡ್ಗಳು ಕಾಣ್ತಾ ಇವೆ. ಹಾಗಂತಾದರೆ ಇವತ್ತು ಪೋಷಕರು ಕೂಡ ಎಲ್ಲೋ ಒಂದು ಕಡೆ ಕನ್ನಡ ಮಾಧ್ಯಮ ಮಾತ್ರ ಸಾಕಾಗಲ್ಲ, ಆಂಗ್ಲ ಮಾಧ್ಯಮದಲ್ಲೂ ಕೂಡ ಶಿಕ್ಷಣ ಬೇಕಾಗ್ತದೆ. ಹಾಗಾಗಿ ಬೇಸಿಕ್ಕಿಂದಲೇ LKG UKGಯಿಂದಲೇ ಆರಂಭ ಆಗಬೇಕು. ಎಲ್ಲಿ ಅಂಗನವಾಡಿಗೆ ಹೋಗಿ ಅದರ ನಂತರ LKG UKGಯನ್ನು ಕೂಡ ಆಂಗ್ಲ ಮಾಧ್ಯಮದಿಂದಲೇ ಆರಂಭಿಸಿದಾಗ ಒಂದು ಸರ್ಕಾರಿ ಶಾಲೆಯೂ ಕೂಡ ಉಳಿಯುತ್ತದೆ ಎನ್ನುವಂಥದ್ದು ಬಹುಶಃ ಈ ಶಾಲೆ ನೋಡಿದಾಗ ತಿಳಿಯಲ್ಪಡ್ತದೆ. ಹಾಗಾಗಿ ಈ ಶಾಲೆಯಲ್ಲಿ LKG UKG ಆರಂಭವಾಗಿರುವಂಥದ್ದು ವಿದ್ಯಾಭಿಮಾನಿಗಳ ಊರವರ ಸಹಕಾರದೊಂದಿಗೆ. ಇನ್ನಷ್ಟು ಈ ಶಾಲೆ ಅಭಿವೃದ್ಧಿಯಾಗಲಿ, ಈ ಶಾಲೆಯ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷವೂ ಕೂಡ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಸಂಖ್ಯೆ ಹೆಚ್ಚಾದಾಗಲೂ ಕೂಡ ಅನೇಕ ಮೂಲಭೂತ ಸೌಕರ್ಯಗಳು ಬೇಕಾಗ್ತದೆ, ವ್ಯವಸ್ಥೆಗಳು ಕೂಡ ಬೇಕಾಗ್ತದೆ, ಹೆಚ್ಚಿನ ಟ್ರಸ್ಟ್ನವರಿಗೆ ಕೂಡ ಸಹಕಾರ ಬೇಕಾಗ್ತದೆ. ವಿದ್ಯಾಭಿಮಾನಿಗಳು ಕೂಡ ನಮ್ಮ ಚಾನೆಲ್ನ ಮುಖಾಂತರವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ವಿದ್ಯಾಭಿಮಾನಿಗಳು ಕೂಡ ಈ ಶಾಲೆಯ ಅಭಿವೃದ್ಧಿಯಲ್ಲಿ ತಾವು ಕೂಡ ಕೈ ಜೋಡಿಸಬಹುದು. ಟ್ರಸ್ಟ್ನವರನ್ನು ಸಂಪರ್ಕಿಸಿಕೊಂಡು ಕೈ ಜೋಡಿಸಿಕೊಂಡು ತಮ್ಮಿಂದಾದಂತಹ ಸಹಾಯವನ್ನು ಮಾಡಿದರೆ ಒಂದಷ್ಟು ಇಲ್ಲಿ ಮಧ್ಯಮ ವರ್ಗದವರ ಬಡವರ ಮಕ್ಕಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಒಂದು ರೀತಿಯಾದಂತಹ ನೆರವನ್ನು ಕೊಟ್ಟಂತೆಯೂ ಕೂಡ ಆಗ್ತದೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಶರತ್ ಕುಮಾರ್ ಪಾರ ಮತ್ತು ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.